ಕೋಟಿ ಕೋಟಿ ಕಂಟಕಲ ಕಡಲಿನ ಕೋಟಿ ಕೋಟಿ ಭುಜೈಕೃತ ಕರ ಕರವಾಲೆ ಅವನ ಮಾಯೆ ತೋ ಭಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತುಮಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ ಹೃದಯ ತುಮಿ ಮಾ ಭಕ್ತಿ ತೋಮಾರಹಿ ಪ್ರತಿಮಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ. ತುಮ್ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲ ಕಮಲದಳ ವಿಹಾರಿಣಿ ವಾಣಿ ವಿದ್ಯಾಧಾಯಿನಿ ನಮಾಮಿ ತ್ವಂ ನಮಾಮಿ ಕಮಲ ಅಮಲ ಅತುಲ ಸುಜಲ ಸುಫಲ ಮಾತರಂ ವಂದೇ ಮಾತರಂ. ಶ್ಯಾಮಲ ಸರಳ ಸುಷ್ಮಿತಂ ಭೂಷಿತಂ ಧರಣಿ ಭರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಆ ನಿಟ್ಟಿನಿ ಮಂಗಳೂರು ಮಂಡಲದ OBC ಮೋರ್ಚಾ ಸಾಮಾಜಿಕ ಸಮಾವೇಶದ ಮುಖಾಂತರ ಬರ್ಪಣಂಚಿನ ಪತ್ತಂಜು ದಿನಟ್ಟು ನಮ್ಮ ಪೂರ ನಮ್ಮ ಜಿಲ್ಲೆದ ಅಭ್ಯರ್ಥಿ ಬ್ರಿಜೇಶ್ ಚೌಟರನ್ನ ವಿನ್ನಮನ ದೃಷ್ಟಿಕೋನಡು ಪ್ರತಿ ಇಲ್ಲ ಮನೆ ಮುಟ್ಟನಂಚಿನ ಕಾರ್ಯಮಂತ್ರದೊಟ್ಟಿಗೆ ನಮ್ಮ ಜಿಲ್ಲೆದ ಅಭ್ಯರ್ಥಿ ಬ್ರಿಜೇಶ್ ಚೌಟರು ಬಾರಿ ಮಸ್ತ್ ಅಂತರಡು ಈ ಮಂಗಳೂರು ಮಂಡಲದ ನೆಟ್ಟು ವಿಜಯ ಪಂಪಣ ಒಂಜಿ ಸಂಕಲ್ಪದೊಟ್ಟಿಗೆ ಒಂಜಿ ಸಾಮಾಜಿಕ ಸಮಾವೇಶ ನಮ್ಮ ಇನಿ ಮಂತೊಂದಿಲ್ಲ. ಸಾಮಾಜಿಕ ಸಮಾವೇಶದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶ್ ಗೋತಬೆಲ್ ಅವರು ವಹಿಸಲಿರುವರು. ಅವರಿಗೆ ನಮ್ಮ ಪೂರ ಮೋರ್ಚಾದ ಪದಾಧಿಕಾರಿಗಳು ಬೈದನಂಚಿನ ಪೂರ ನಮ್ಮ ದೇವ ದುರ್ಲಭ ಕಾರ್ಯಕರ್ತ ಪರವಾದಿಯಾನೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂತೊಂದಿಲ್ಲ. ಮಂಡಲದ ಅಧ್ಯಕ್ಷರಾದ ಜಗದೀಶ್ ಅಲ್ವಾ ಕೋತಬೆಲ್ ಮೇರೆಗೆ ಶೇಖರ್ ಕೊಂಪಲ ಬೇರೆ ಪಕ್ಷದ ಶಾಲೆ ಪುರ್ಪನ ಕುರಿತು ಪ್ರೀತಿಡೆ ಗೌರವಿಸೋಣ ಪಡೆದ ವಿನಂತಿ ಮಲ್ತದಲ್ಲ. ಈ ಒಂದು ಸಾಮಾಜಿಕ ಸಮಾವೇಶಕ್ಕೆ ಮುಖ್ಯ ಅತಿಥಿಯಾದ ನಮ್ಮ ಹೆಮ್ಮೆದ ಸಸ್ಸನ್ನೆ ಜಿಲ್ಲಾಧ್ಯಕ್ಷ ಆದ ಪಂಚಾಯತ್ ಕಾಂಡಿಡ್ದು ರಾತ್ರಿ ಮುಟ್ಟಂಜಿ ನಿಬಿಡದವನ ಕಾರ್ಯಕ್ರಮದ ಇತ್ತಲ್ಲ ಮಂಗಳೂರು ಮಂಡಲದ ಈ ಒಂದು OBC ಮೋರ್ಚಾದ ಮಿತ್ ಪ್ರೀತಿ ಇದು ಈ ಕಾರ್ಯಕ್ರಮಕ್ಕೆ ಬೈದರು ಅವರಿಗೆ ನಮ್ಮ ಪೂರ್ಣ ಪರವಾದಿಯನ್ನ ಆತ್ಮೀಯವಾದ ಸ್ವಾಗತ ಬಂದದ್ದು. ಜಿಲ್ಲಾಧ್ಯಕ್ಷರ ಸತೀಶ್ ಕೊಂಪಾಲ್ ಮೇರೆಗೆ ಶೇಖರ್ ಕನೀರ್ ತೋಟ ಮೇರೆ ಪಕ್ಷದ ಶಾಲು ಪ್ರಪನ್ನ ಕುರಿತು ಪ್ರೀತಿಡೆ ಗೌರವಿಸೋಣ ಪಡೆದ ಕೇಳೊಂದಿಲ್ಲ. ಅವೆಲ್ಲಗನೆ ಮಂಗಳೂರು ಮಂಡಲದ OBC ಮೋರ್ಚಾದ ಅಧ್ಯಕ್ಷರು ಗಣೇಶ್ ವರ್ಮತ್ತುಂಬೆ ಒಂಜಿ ತಾಲೂಕು ಪಂಚಾಯತ್ ಸದಸ್ಯ ಆದ ಜಿಲ್ಲೆಡು ಮಸ್ತ್ ಅಂತರಡು 2ನೇ ಸ್ಥಾನಡು ವಿನ್ನಾయించిన ವ್ಯಕ್ತಿ ಗಣೇಶನ್ನೇ
ಅವೆಲ್ಲಕನೆ ಪುದು ಮಹಾಶಕ್ತಿ ಕೇಂದ್ರದ ಒಂಜಿ ಶಕ್ತಿ ಆದ ಜಿಲ್ಲೆದ ಒಂಜಿ ಪ್ರಭಾವಿ ನಾಯಕ ಆದ ಇನಿಮಿಟ್ಟ ತಲಮಟ್ಟದ ಈ ಒಂಜಿ ಭಾರತೀಯ ಜನತಾ ಪಾರ್ಟಿ ಬೆಳೆಪಾದು ಇನಿ ಎಂಕಲಿಗೆ ಬಾರಿ ಖುಷಿ ದಯಪಣ್ಣ ಎಂಕಲ ಅಧ್ಯಕ್ಷರು ಬಾರಿ ಒಂಜಿ ಉರುಪು ಉಲ್ಲಾಸದ ಈ ಕಾರ್ಯಕ್ರಮ ಅನ್ಪೋಡು ಎಂಕಲ ಒಂಜಿ ಉದ್ದೇಶ ಇರ್ತದೆ ಬಾರಿ ಮಲ್ಲದ ಕಾರ್ಯಕ್ರಮ ಆ ನೆಟ್ಟಡು ఒక ಚುನಾವಣೆ ಘೋಷಣೆ ಆಂಡ ಅಧ್ಯಕ್ಷರನ್ನ ಸಂಕಲ್ಪ ಉಂಡು ನನಾತೆಂಗಳು ಒಂಜಿ ಹಿಂದುಳಿದ ವರ್ಗದ ಮಟ್ಟ ಈ ಒಂಜಿ ಮೋರ್ಚಾದ ನೆಟ್ಟು ಈ ಒಂಜಿ ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕ ಗಟ್ಟಿ ಮಾಡ್ಕೊಂಡಂಜಿ ಉದ್ದೇಶಡು ಗಣೇಶ್ವರನ ತುಂಬಲೆರಿಗೆ ಆರೋಗ್ಯ ನಮ್ಮ ಪೂರ್ಣ ಪ್ರವಧ್ಯಾನ ಆತ್ಮೀಯమైన ಸ್ವಾಗತ ಉಂಟು ಮೇರೆಗೆ ಸತ್ಯರಾಜ್ ಬೇರೆ ಬರ್ತದೆ ಪಕ್ಷದ ಶಾಲು ಪಕ್ಕ ಪುರ್ಪನ ಕೊರತು ಪ್ರೀತಿ ಗೌರವಿಸೋಡ್ಕೊಂಡದಕ್ಕೆ ಏನಂದಲ್ಲ ಈ ಒಂಜಿ ಸಾಮಾಜಿಕ ಸಮಾವೇಶಕ್ಕೆ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರು ಮಹೇಶ್ ಜೋಗಿ ಬಾರಿ ಉರುಪು ಉಲ್ಲಾಸದ ಎಂಗ್ಲಾಗ ಒಂಜಿ ಮಸ್ತ್ ಶಕ್ತಿ ಕೊರ್ಪನಂಚಿನ ವ್ಯಕ್ತಿತ್ವದ ಮಹೇಶ್ ಜೋಗಿ ಜಿಲ್ಲೆದ ಪ್ರಭಾವಿ ನಾಯಕರು ಆರೆಗ್ಲ ಈ ಒಂಜಿ ಕಾರ್ಯಕ್ರಮಕ್ಕೆ ಆತ್ಮೀಯమైన ಸ್ವಾಗತ ಬಂದುಂಟು ಶ್ರೀ ಮಹೇಶ್ ಜೋಗಿ ಮೇರೆಗೆ ಪುರುಷೋತ್ತಮ ಮಂಚನ್ ಮೇರೆ ಬರ್ತದೆ ಪಕ್ಷದ ಶಾಲಾ ಪುರ್ಪನ ಕುರಿತು ಪ್ರೀತಿ ಗೌರವಿಸಲ್ಪಟ್ಟದ್ದು ಕೆಲವೊಂದಲ್ಲ ಶ್ರೀ ಮಹೇಶ್ ಜೋಗಿ ಮೇರೆಗೆ ಪುರುಷೋತ್ತಮ ಅಂಚನ್ ಮೇರೆ ಪಕ್ಷದ ಶಾಲೆ ಪುರ್ಪನ ಪ್ರೀತಿ ಗೌರವಿಸಲ್ಪಟ್ಟದ್ದು ಕೇಳೋದಿಲ್ಲ ಅವೆಲ್ಲಕನೆ ಈ ಒಂಜಿ ಸಾಮಾಜಿಕ ಸಮಾವೇಶದ ಕುಡೋರಿ ವ್ಯಕ್ತಿ ನಮಗೆ ಪೂರ ಗೊತ್ತಿದ್ದ ವಾಗ್ಮಿಯಾದ ನಮ್ಮ ಮನನ ಮುಟ್ಟುನಂಚಿನ ಪಾತೆರಡು ನಮಗೆ ಪೂರ ಜಾತ್ ಒಂಜಿ ಉತ್ಸವ ಕೊರ್ಪಣಂಜಿ ಉರು ಕೊರ್ಪಣಂಚಿನ ವ್ಯಕ್ತಿತ್ವದ ಹರಿಕೃಷ್ಣ ಬಂಟ್ವಾಲ್ ಜಿಲ್ಲಾ ವಕ್ತಾರರು ಆರಗ್ಲ ಯಾನ ಆತ್ಮೀಯವಾದ ಸ್ವಾಗತ ಬಂತಲ್ಲ ಈ ಕಾರ್ಯಕ್ರಮ ಶ್ರೀ ಹರಿಕೃಷ್ಣ ಮೇರೆಗೆ ಪ್ರವೀಣ್ ಬಗಂಬಿಲ ಮೇರೆ ಬರ್ತದೆ ಪಕ್ಷದ ಶಾಲಾ ಪುರ್ಪನ ಕುರಿತು ಪ್ರೀತಿ ಗೌರವಿಸಲ್ಪಟ್ಟದ್ದು ಭಿನ್ನ ಮತದಲ್ಲ ಶ್ರೀ ಪ್ರವೀಣ್ ಬಗಂಬಿಲ ಮೇರೆ ಹರಿಕೃಷ್ಣ ಮೇರೆಗೆ ಶಾಲು ಪುರ್ಪದ ಪ್ರೀತಿದ ಗೌರವ ಅವೆಲ್ಲಕನೆ ಈ ಒಂಜಿ ಸಮಾವೇಶಡ್ ನಮ್ಮ ಜಿಲ್ಲೆದ ಹಿಂದುಳಿದ ವರ್ಗದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿನ ಮೋನಪ್ಪ ದೇವಸೇವಲರು ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿನ RC ನಾರಾಯಣ ಆರೆಗ್ಲಯಾನ ಈ ಕಾರ್ಯಕ್ರಮ ಆತ್ಮೀಯమైన ಸ್ವಾಗತ ಬಂದಿಲ್ಲ ಸತ್ಯರಾಜ್ ಮೇರೆ ಬರ್ತದೆ ಶಾಲು ಪುರ್ಪದ ಗೌರವ ಕೊಡ್ಬಂಡದು ಭಿನ್ನ ಮತದಲ್ಲ ರಾಜ್ಯ ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿ ನಂಚಿನ ಶಶಿಧರ ಕಲ್ಮಂಜೇವಲರು ಆರೋಗ್ಯ ಅನಿಯೋನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಂದಿಲ್ಲ ಗೋಪಾಲ್ ಅಶ್ವತ್ತಾಡಿ ಮೇರೆ ಬರ್ತದೆ ಶಾಲು ಪುರ್ಪದ ಗೌರವ ಮಾನಾದಿಗೆ ಮನ್ಪಡಪಟ್ಟದು ಏನಂದಿಲ್ಲ ಶ್ರೀ ಗೋಪಾಲ್ ಅಶ್ವತ್ತಾಡಿ ಭಾರತೀಯ ಜನತಾ ಪಾರ್ಟಿದ ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಪೂರ್ವರ್ನ ಮಾರ್ಗದರ್ಶನ ರವೀಂದ್ರ ಶೆಟ್ಟಿ ಒಳಿದೊಟ್ಟು ಉಳ್ಳರು ಆರೋಗ್ಯ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯమైన ಸ್ವಾಗತ ಬಂದಿಲ್ಲ ಸತೀಶ್ ಚೆಂಬುಗುಡ್ಡೆ ಮೇರೆ ಶಾಲು ಪುರ್ಪದ ಗೌರವ ಮಾನಾದಿಗೆ ಮನ್ಪಡಪಟ್ಟದಕ್ಕೆ ಏನಂದಿಲ್ಲ ಸತೀಶ್ ಚೆಂಬುಗುಡ್ಡೆ ರವೀಂದ್ರ ಶೆಟ್ಟಿ ಒಳಿದೊಟ್ಟು ಮೇರೆಗೆ ಈ ಒಂದು ಸಾಮಾಜಿಕ ಸಮಾವೇಶಕ್ಕೆ ನಮ್ಮ ಜಿಲ್ಲದ ಕಾರ್ಯದರ್ಶಿ ಮಂಡಲದ ಉಸ್ತುವಾರಿ ನೆಂಚಿನ ಕರಿನ ಚುನಾವಣೆ ಘೋಷಣೆದಿಂದ ಮಂಗಳೂರು ಮಂಡಳ ತನ್ನ ಕಾರ್ಯ ಚಟುವಟಿಕೆ ಮತ್ತೊಂದು ಎಂಗ್ಲೈ ಪೂರ ಒಂದು ಮಾರ್ಗದರ್ಶಕ ನಂಚಿನ ದಿನೇಶ್ ಅಮ್ಟೂರು ಆರೆಗ್ಲ ಯಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯమైన ಸ್ವಾಗತ ಬಂತಂದ್ರೆ ಶಿವಪ್ರಸಾದ್ ಮೇರೆ ಬರ್ತದೆ ಪಕ್ಷದ ಶಾಲು ಪುರ್ಪದ ಗೌರವ ಮಾನಾದಿಗೆ ಮಲ್ಪಡಪಟ್ಟದು ಭಿನ್ನ ಮಲ್ಪದಲ್ಲ ಪ್ರಕೋಷ್ಠದ ಶಾಸನಜಲಕೆಯನ್ನ ಎಂಗ್ಲ ಆತ್ಮೀಯ ರಂಜನ ಯಶವಂತ್ ಅಮ್ಮಿನುಳ್ಳರು ಆರೆಗ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬಂತಂದಿಲ್ಲ ವಿಜಯ್ ಮೇರೆ ಬರ್ತದೆ ಶಾಲು ಪುರ್ಪದ ಗೌರವ ಮಾನಾದಿಗೆ ಮನ್ಪಡಪಟ್ಟದು ಭಿನ್ನ ಮಲ್ಪದಲ್ಲ ಹಿಂದುಳಿದ ವರ್ಗದ ಮೋರ್ಚಾದ ಈ ಒಂದು ಸಾಮಾಜಿಕ ಸಮಾವೇಶದ ಈ ಕಾರ್ಯಕ್ರಮ ನಮ್ಮ ಜಿಲ್ಲದ ಹಿಂದುಳಿದ ವರ್ಗದ ಕಾರ್ಯದರ್ಶಿ ನಂಜಿನ ರವಿ ಸೋವರುಳರು ಆರೋಗ್ಯ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯమైన ಸ್ವಾಗತ ಬಂದಿಲ್ಲ ವಿಜಯ್ ಪಾವೂರು ಬೇರೆ ಬರ್ತದೆ ಶಾಲು ಪುರ್ಪದ ಗೌರವ ಮಾನಾದಿಗೆ ಮನ್ಪಡಪಟ್ಟದಕ್ಕೆ ಏನದಲ್ಲ ಶ್ರೀ ರವಿ ಸೋವೂರು ಬೇರೆಗೆ ಮನೋಹರ್ ವಿಜಯ್ ಬೇರೆ ಬರ್ತದೆ ಶಾಲು ಪುರ್ಪದ ಗೌರವ ಮಾನಾದಿಗೆ ಮಂಗಳೂರು ಮಂಡಲದ ಈ ಒಂದು ಸಾಮಾಜಿಕ ಸಮಾವೇಶದ ಈ ಒಂದು ವೇದಿಕೆಡು ಹಿಂದುಳಿದ ವರ್ಗದ ಮೋರ್ಚಾದ ಎಂಕಲ್ನ ಪ್ರಭಾರಿಯನ್ನ ಜಿಲ್ಲೆದ ನಮ್ಮ ಮಂಡಲದ ಉಪಾಧ್ಯಕ್ಷರನ್ನ ರವಿಶಂಕರ್ ಸೋಮೇಶ್ವರ ಆರೋಗ್ಯ ಈ ಕಾರ್ಯಕ್ರಮಕ್ಕೆ ಆತ್ಮೀಯమైన ಸ್ವಾಗತ ರವಿಶಂಕರ್ ಸೋಮೇಶ್ವರ ಮೇರೆಗೆ ಮನೋಹರ್ ಮೇರೆ ಬರ್ತದೆ ಶಾಲು ಪುರ್ಪದ ಗೌರವ ಮಾನಾದಿಗೆ ಮನ್ಪಡಪಟ್ಟದಕ್ಕೆ ಏನದಲ್ಲ
ನಮ್ಮ ನಿರೀಕ್ಷೆ ಪುನಚಿನ ನಮ್ಮ ಸಂಸದರು ಇಂತ ಬರಲೇರು ದೀಪ ಪ್ರಜ್ವಲನೆಗೆ ಆರೋಗ್ಯ ಅನ್ನೊಂದು ಅವ್ರನ್ನ ನಿರೀಕ್ಷೆ ಮತ್ತೊಂದು ನಮ್ಮ ವೇದಿಕೆದ ಮುಂಭಾಗಡು ಹಿರಿಯರೈನ ಎಂಕ್ಲ ಭಾರತೀಯ ಜನತಾ ಪಾರ್ಟಿದ ಹಿರಿಯ ಮುಖಂಡರಣ ಸೀತಾರಾಮ್ ಬಂಗೇರು ಉಲೇರು ಆರೋಗ್ಯನ ಆತ್ಮೀಯ ಸ್ವಾಗತ ಲವೇಲಕ್ನ ಚಂದ್ರಾಸ್ ಉಳ್ಳೇರು ಉಚ್ಚಿಲುಲ್ಲೇರು ಅರಿಯಪ್ಪ ಸೈಲನ್ ಜೀವನ್ ಕುಮಾರ್ ತಕ್ಕು ನವೀನ್ ಪದ್ದಾಲ್ಪಾಡಿ ಪ್ರಕಾಶ್ ಇಂಪನಿ ಹರೀಶ್ ಆಂಬ್ಲಮಗರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರಿಯಾದ ನಳಿನ್ ಕುಮಾರ್ ಕಟೀಲ್ ಬೈದು ಆರೋಗ್ಯ ಆತ್ಮೀಯವಾದಿ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮೇರೆಗೆ ಗೋಪಿನಾಥ್ ಬಗಂಬಿಲ ಬೇರೆ ಶಾಲು ಪೂರ್ವದ ಗೌರವ ಮಾನಾದಿಗೆ ಪಡಪಟ್ಟது பின்ன ಮಲ್ತೊಂದಿಲ್ಲ ಕಾರ್ಯದರ್ಶಿಗಳು ಶಕ್ತಿ ಕೇಂದ್ರದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ದೇವದುರ್ಲಭ ಮಾಧ್ಯಮ ಮಿತ್ರರು ಆತ್ಮೀಯ ಸ್ವಾಗತ ಹೊಂದಿದ್ದು ಪ್ರಧಾನ ಕಾರ್ಯದರ್ಶಿ ಅಂತ ಗಣೇಶ್ ಕಾಪ್ಕಾಡಿ ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದೀಗ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಚಾಲನೆ ನೀಡಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಂಸದರಾದಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಎಲ್ರಿಗೂ ರಾಮನವಮಿಯ ಶುಭಾಶಯವನ್ನು ಕೋರ್ತಾ ಇದೀಗ ದೀಪ ಪ್ರಜ್ವಲನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಜಿಲ್ಲೆಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಹಿಂದುಳಿದ ವರ್ಗದ ಮೋರ್ಚಾದ ಈ ಒಂಜಿ ವಿವಿಧ ಸಮುದಾಯದ ಕಾರ್ಯಕ್ರಮದ ಉದ್ಘಾಟನೆ ಮಲ್ತದೆ ನಮ್ಮೊಟ್ಟಿಗೆ ಉಪನಂಚಿನ ನಮ್ಮ ಮಾತೇನಲ್ಲ ಅತ್ಯಂತ ಪ್ರೀತಿದ ಸಂಸದರಾನಂಚಿನ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರೆ, ನಮ್ಮ ಮಂಡಲದ ಕ್ರಿಯಾಶೀಲ ಅಧ್ಯಕ್ಷರಾನಂಚಿನ ಜಗದೀಶ್ ಆಳ್ವೇರು, OBC ಮೋರ್ಚಾದ ಅಧ್ಯಕ್ಷರಾನಂಚಿನ ಗಣೇಶ್ ಸುವರ್ಣರು, ನಮ್ಮ ರಾಜ್ಯದ ಹಿಂದುಳಿದ ವರ್ಗ ಮೋರ್ಚಾದ ಕಾರ್ಯದರ್ಶಿ ಆದಪ್ಪನ ಆಸ್ತಿ ನಾರಾಯಣರು, ನಮ್ಮ ಜಿಲ್ಲೆದ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರಾನಂಚಿನ ಮಹೇಶ್ ಜೋಗಿ, ನಮ್ಮ ಜಿಲ್ಲೆದ ಮಾಜಿ KNXದ ಅಧ್ಯಕ್ಷರಾನಂಚಿನ ಹರಿಕೃಷ್ಣ ಬಂಟ್ವಾಲ್ರು, ಜಿಲ್ಲೆದ ಮಹಿಳಾ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶಶಿಧರ್, ನಮ್ಮ ಜಿಲ್ಲೆದ ಉಪಾಧ್ಯಕ್ಷರಾನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ನಮ್ಮ ಜಿಲ್ಲೆದ ಕಾರ್ಯದರ್ಶಿ ಇಲ್ಲ ಈ ಮಂಡಲದ ಪ್ರಭಾರಿ ಆನಂಚಿನ ದಿನೇಶ್ ಹಮ್ಟೂರು, ನಮ್ಮ ರಾಜ್ಯ ಪ್ರಕೋಷ್ಠದ ಮೀನುಗಾರರ ಪ್ರಕೋಷ್ಠದ ಸಹಸಂಚಾಲಕರಾನಂಚಿನ ಯಶವಂತ್ ಅಮೀನ್ರು, ರವಿ ಸೋವರು ಅಂಚನೆ ಉಪಾಧ್ಯಕ್ಷರು ರವಿಶಂಕರ್ ಸೇರ್ದಿನ ಎದುರು ಪುನಂಚಿನ ಮಾತ ಆತ್ಮೀಯ ಪಾರ್ಟಿದ ಹಿರಿಯಗ್ಲೆ ಆತ್ಮೀಯ ಕಾರ್ಯಕರ್ತ ಬಂದುಲೆ ರಾಮನವಮಿದ ಈ ಪುಣ್ಯ ದಿನ ತಾನಿ ನಮ್ಮ ಮಂಗಳೂರು ಮಂಡಲಡೆ ಇನಿ ವಿವಿಧ OBC ಮೋರ್ಚಾದ ಮುಖಾಂತರ ವಿವಿಧ ಸಮುದಾಯದಾಗ್ಲೇನು ಒಟ್ಟು ಸೇರಿಸೋನ ಮುಖಾಂತರ ಈ ಲೋಕಸಭಾ ಚುನಾವಣೆಡೆ ಭಾರತೀಯ ಜನತಾ ಪಾರ್ಟಿನೇ ಅಭೂತಪೂರ್ವ ನಂಚಿನ ಗೆಲುವುದಡೆಗೆ ಕೊನೋಡು ಪುನಃ ಕಾರಣಕ್ಕೂ ನಮ್ಮ ಮಾತೆಲ್ಲ ಮುಲ್ಪ ಸೇರಿದ ಇನಿ ಸಮಾಜಡೆ ಬೇತೆ ಬೇತೆ ರೀತಿಯ ಚರ್ಚೆಲ ಒಂದು ಪುನಂಚಿನ ಸಂದರ್ಭಡೆ ಈ ಚುನಾವಣೆ ಸರಿಯಾದ ದಿಕ್ಕಿಗೆ ಸರಿಯಾದ ಜಾಗಕ್ಕೆ ಕೊನಪುನ ಮಹತ್ತರವಾಯಿನಂಚಿನ ಜವಾಬ್ದಾರಿ ನಂಗೆ ಮಾತೆರೆಗ್ಲ ಉಂಡು. ಇನಿ ಕಾಂಗ್ರೆಸ್ ಇಡೀ ಜಿಲ್ಲೆಡೆ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂಜಿ ವ್ಯವಸ್ಥಿತವಾಯಿನಂಚಿನ ರೀತಿಡೆ ಒಂಜಿ ರಾಜಕಾರಣ ಮಲ್ಪನಂಚಿನ ಪ್ರಯತ್ನಲೇನೆ ಈ ಸಂದರ್ಭಡೆ ಮಲ್ತೊಂದುಂಡು.
ಇನಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಆಧಾರದ ಮಿತ್ತಿ ರಾಜಕಾರಣ ಮಲ್ತಂದಾಂಡ ಇನಿ ಕಾಂಗ್ರೆಸ್ ಈ ದೇಶದ ವಿಧ್ವಂಸಕ ಕೃತ್ಯ ಮಲ್ಪೆರೆಗೆ ಏರೆ ಸಾಕಾರ ಮಲ್ಪೇರ ವಿಧ್ವಂಸಕ ಕೃತ್ಯ ಮಲ್ಪನಾಗ ಏರ್ ಐತೊಟ್ಟಿಗೆ ಉಪ್ಪೇರ ದೇಶ ವಿರೋಧಿ ಕೆಲಸ ಏರುವ ಮಲ್ಪೇರ ಅಂಚಿದ್ದನ SDPIದ ಒಟ್ಟಿಗೆ ಕಾಂಗ್ರೆಸ್ ಸೇರೊಂದು ಚುನಾವಣೆ ಮಲ್ಪನಂಚಿನ ದೌರ್ಭಾಗ್ಯ ಇನಿ ಬೈದನ ಪಂಡ ಕಾಂಗ್ರೆಸ್ದ ಹಿತೈಷಿಯಿಂದ ಬನ್ಯಾರ ಯಾನಿ ಇಚ್ಛಿಸುವೆ ಒಂಜಿಮೇಟಿ SDPI ಬಗ್ಗೆ ಕಾಂಗ್ರೆಸ್ ಒಂಜಿಮೇಟಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶ ಪ್ರೇಮದ ರಾಷ್ಟ್ರಹಿತದ ಕಾಪುನಂಚಿನ ಪಾರ್ಟಿ ಇನಿ ಚುನಾವಣೆ ಮುಲ್ಪಾವನುಂಡು. ಈ ಸಂದರ್ಭದ ನಮ್ಮ ಮಾತೆರ್ಲ ಗಂಭೀರವಾದ ಆಲೋಚನೆ ಮಲ್ಪನಂಚಿನ ಸಂಗತಿ ಅವಶ್ಯಕತೆ ಉಂಟು. 15 ವರ್ಷದಿಂದ ಈ ಜಿಲ್ಲೆಡೆ ಸಂಸದರಾದ ಮಾತಾ ವರ್ಗದ ಜನಗಳನ್ನೆಲ್ಲ ಮಾತಾ ರೀತಿದ ಅಭಿವೃದ್ಧಿ ಕೆಲಸಗಳಲ್ಲಿ ಮಲ್ಪನ ಮುಖಾಂತರ ಇನ್ನು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅತ್ಯಂತ ಯಶಸ್ವಿಯಾದ ಈ ಭಾಗಡೆ ಸರ್ವ ಜನಾಂಗದ ಸರ್ವ ಜನಗಳನ್ನೆಲ್ಲ ಕೆಲಸ ಕಾರ್ಯನ ಮಲ್ಪನೆ ಅತ್ಯಂತ ಯಶಸ್ವಿ ಆತೇರೆಂದು ಈ ಸಂದರ್ಭಡೆ ಪನೇರ ಅತ್ಯಂತ ನಾನು ಇಚ್ಛಿಸುವೆ. ಇನ್ನು ಆರಮಲ್ತನ ಕೆಲಸನ ದುಂಬುಕೊನಪನಂಚಿನ ಪ್ರಯತ್ನನೇ ನಮ್ಮ ಇತ್ತದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿ ಇನ್ನು ಮಲ್ಪನಂಚಿನ ಒಂಜಿ ಕೆಲಸ ಮಲ್ಪೆರೆಗಾರಿಗೆ ಅವಕಾಶ ಭಾರತೀಯ ಜನತಾ ಪಾರ್ಟಿ ಕೊರ್ತುಂಡು. ನಮ್ಮ ಮುರನಿ 14 ತಾರೀಕುದಾನಿ ಕುಡ್ಲಾಡ್ ಬಾರಿಮಲ್ಲ ರೋಡ್ ಶೋಗ್ ನಿಖಲ್ ಮಾತೆರ್ಲ ಬೈದಾರೆ ಎಂದು ನಂಬುದೆ. ನರೇಂದ್ರ ಮೋದಿ ಈ ದೇಶಗತೆ ಈ ವಿಶ್ವಗೆ ಮಹಾನ್ ನಾಯಕೆ ಇನ್ನು ನಂಗೆ ರಾಮ ಮಂದಿರದಂಚಿನ ಒಂಜಿ ಕನಸನ್ನು ನನಸು ಮಲ್ತರಂಚಿನ ಈ ದೇಶದ ಮಹಾನ್ ನಾಯಕಿ ರೀತಿಯಿಂದ ಅವು ನರೇಂದ್ರ ಮೋದಿ. ಕಾಶ್ಮೀರದಂಚಿನ ಊರುಡು 500 ರೂಪಾಯಿ ಕಲ್ಲು ದಕ್ಕದ ಭಯೋತ್ಪಾದನೆ ಮಲ್ತನೇನೆ ಉಂತಾಯಿನಂಚಿನ ಪ್ರಧಾನಮಂತ್ರಿಯರಲ್ಲ ಇತ್ತಂದಾಂಡ ಅವು ನರೇಂದ್ರ ಮೋದಿ. ಈ ದೇಶದ ಕಡು ಬಡತನಡುಪ್ಪುನಂಚಿನ ಜನಗಳಿಗೆ ವಿವಿಧ ರೀತಿಯ ಸಹಕಾರ ಸವಲತ್ತಿನ ಕೊರ್ಪುನಂಚಿನ ಕೆಲಸ ಮಲ್ತಂಡ ಅವು ನರೇಂದ್ರ ಮೋದಿ. ಈ ದೇಶದ ಪ್ರತಿ ಒಂಜಿ ವರ್ಗದ ಜನಗಳಿಗೆ ಜೋಕುಲೆಡ್ದು ಬತ್ತನ ಮಹಿಳೆಯರಿಗೆ ಬತ್ತನ ಪ್ರತಿ ಒಂಜಿ ಅಂಗವೈಕಲರಿಗೆ ಬತ್ತನ ವೃದ್ಧರಿಗೆ ಬತ್ತನ ಪೂರಾ ರೀತಿಯ ಸವಲತ್ತಿನ ಕಂತು ಕೊರ್ನಂಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಆರೆ ಮುರನಿ ಕುಡ್ಲಾಗ ಬತ್ತದೆ ನಾರಾಯಣ ಗುರುಕುಲ್ನ ಆ ಸರ್ಕಲ್ಗೆ ಮಾಲಾರ್ಪಣೆ ಮಲ್ಪನಂಚಿನ ಕೆಲಸ ಮಲ್ತನಕ್ಕೆ ಯಾನ ಶುರುಕಾದ ನಮ್ಮ ಉಳ್ಳಾಲದ ಜನಕಲ್ನ ಪರವಾದಲ್ಲ ಯಾನ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಾವೆ. ಇನ್ನು ನಾರಾಯಣ ಗುರುಕುಲು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಲ್ತಿನಾರು. ಜಗತ್ತದ ಅತ್ಯಂತ ಎಡ್ಡೆ ಮಾನವತಾವಾದಿ ಮಾನವೀಯ ಮೌಲ್ಯಗೆ ಬೆಲೆ ಕೊರ್ನಂಚಿನ ಅತ್ಯಂತ ಶ್ರೇಷ್ಠ ಗುರೂಜಿ ಬಂಡ ನಾರಾಯಣ ಗುರುಕುಲು. ಅರ್ನ ಮಾಲಾರ್ಪಣೆ ಮಲ್ಪನಂಚಿನ ನಾರಾಯಣ ಗುರುಕುಲು ಹೆಂಗೆ ಗೊತ್ತಿತ್ತಿನ ಮಟ್ಟಿಗೆ ನಳಿನ್ ಕುಮಾರ್ ಕಟೀಲ್ ಬಕ್ಕ ವೇದವ್ಯಾಸ್ ಕಾಮತ್ ಅಂಚನೆ ಅಕ್ಕಲ್ನ ಒಂಜಿ ಪ್ರೋತ್ಸಾಹ ನಮ್ಮ ಮೂಡದ ಚೇರ್ಮನ್ ಆದಿತ್ಯನಂಚಿನ ರವಿಶಂಕರ್ ಮಿಜಾರ್ ಅರ್ನ ನೇತೃತ್ವಡ್ ಆ ಒಂಜಿ ಸರ್ಕಲ್ ಆವಡೊಂದು ಪ್ರಸ್ತಾವನೆ ಮಲ್ತನಂಚಿನ ದಿವಾಕರ್ ಅಂಚಿನ ಮೇಯರ್ ಆದಿಪ್ಪನಾರು ಅಂಚನೆ ಪ್ರೇಮಾನಂದ್ ಶೆಟ್ಟಿ ಅಪಗೆ ಮೇಯರ್ ಆದಿತ್ತನಾರು. ಸಾರ್ವಜನಿಕವಾದ ಮಸ್ತ್ ಅರ್ಜಿಲು ಕೊರದು ದುಪ್ಪೇರು ಇನಿ ಏರೇರ್ನ ಅರ್ಜಿ ಯಾನ ಪನ್ಪುಜಿ ವಿಶ್ವ ಹಿಂದೂ ಪರಿಷತ್ ಬತ್ತನ ಬಜರಂಗ ದಳದ ಬತ್ತನ ಮಾತೆರ್ಲ ಅವಲೊಂಜಿ ಲೇಡಿ ಇಲ್ ಪನ್ಪುನ ಸರ್ಕಲ್ ಉಪ್ಪೆರಲ್ಲಿ ಅವಳು ನಾರಾಯಣ ಗುರು ಸರ್ಕಲ್ ಅವರು ಪನ್ಪುನ ಬೇಡಿಕೆನೆ ಇಡೀ ಹಿಂದೂ ಸಮಾಜ ಅವಳು ಅವಡ ಪನ್ಪುನ ಬೇಡಿಕೆನೆ ದೀತಿನ ಸಂಗತಿಲು ನಂಗೆ ಮಾತೆರೆಲ್ಲ ಗೊತ್ತುಂಡು. ಇನ್ನು ಏರ್ಲ ಐತ ಬಗ್ಗೆ ಎಂಕ್ಲೆ ಪನ್ಪುನ ಸರ್ಟಿಫಿಕೇಟ್ ದೇತನೆ ಮಸ್ತ್ ಜನ ಪ್ರಯತ್ನ ಮಲ್ಪೇರೆ ಯಾರು ಅಂಡ್ ಅವು ಭಾರತೀಯ ಜನತಾ ಪಾರ್ಟಿ ಇತ್ತನೆಗೋಸ್ಕರ ಮಾತ್ರ ನಾರಾಯಣ ಗುರುಕುಲ್ನ ಸರ್ಕಲ್ ಅವಳು ಉರುವಾಡ ಲೇಡಿ ಇಲ್ದ ಜಾಗಡೆ ನಾರಾಯಣ ಗುರುಕುಲ್ನ ಸರ್ಕಲ್ ಆತಂಡು ಇನ್ನು ಮಾತೆಲ್ಲ ನೆನಪುದಿಯೋಡು. ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅತ್ತಂದ ಮಂಗಳೂರು ಮಹಾನಗರ ಪಾಲಿಕೆ ಇತ್ತು ನಡೆದಾತ್ರ ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಇತ್ತು ನಡೆದಾತ್ರ ನಮ್ಮ ಮೇಯರ್ ಪ್ರೇಮಾನಂದ ಶೆಟ್ಟಿ ಇತ್ತು ನಡೆದಾತ್ರ ನಮ್ಮ ಮೂಡಡು ಚೇರ್ಮನ್ ನಮ್ಮ ರವಿಶಂಕರ್ ಮಿಜಾರ್ ಇತ್ತು ನಡೆದ ಕಾರಣಕ್ಕೋಸ್ಕರ ಅಲ್ಪ ಸರ್ಕಲ್ ಆತಂಡು ಎಂಗ್ಲೆ ಮಾತೆರೆಗಳ ಗೌರವ ಉಂಡು ಮುರನ್ ಕೋಡಕ್ಕೆ ಏನಾಗ ಏರ ಬಂಡೇರು ನಿಖಲು ಮೋದಿನ ಕನತದ ಸರ್ಕಲ್ಗೆ ಪೂತ ಮಾಲೆ ಮಾಡದೆ ರಾಜಕಾರಣ ಮಲ್ಪರೆ ಯಾನೆ ನಿಖಲ್ಡ ಸವಾಲ್ ಮಲ್ಪನು ನಿಖಲೆಗೆ ರಾಜಕೀಯ ಮಲ್ಪರೆ ಇತ್ತಂದಾಂಡ ಎಂಕ್ಲೆಡ್ದು ತುಂಬು ಸಿದ್ದರಾಮಯ್ಯ ಕಂತದ ಮಾಲೆ ಬಾಡ್ಪದ ರಾಜಕೀಯ ಮಲ್ಪಲೆ ನಿಖಲು ಐನು ಮಲ್ಪಂದೆ ಆ ನಾರಾಯಣ ಗುರುಕುಲ್ನ ಸರ್ಕಲ್ ರಾಜಕೀಯ ಮಲ್ಪೆರೆ ಪಿದಾರ್ದ ನಂಚಿನ ಕಾಂಗ್ರೆಸ್ ದಾಖಲು ಆಲೋಚನೆ ಮಲ್ಪಡೋದು ಈ ಸಂದರ್ಭದ ಪನ್ನೇರ ಹೆಚ್ಚಿಸುವೆ. ಇನ್ನು ಮಸ್ತ್ ಖುಷಿ ಆತನು ಇನ್ನು ಜಗತ್ತಡೆ ಮಾತೆರ್ಲ ಒಟ್ಟಾದ ಒಂಜಾದ ಇಡೀ ದೇಶ ಪ್ರೇಮದ ಒಂಜಿ ಈ ಚುನಾವಣೆಯನ್ನು ನರೇಂದ್ರ ಮೋದಿ ರಾಷ್ಟ್ರ ಮಲ್ತನಂಚಿನ ಚುನಾವಣೆಯನ್ನು ನಮ್ಮ ಮಾತೆರ್ಲ ಎದುರು ಒಂದಿಲ್ಲ ಮಸ್ತ್ ಅಪಸ್ವರಲು ಅಲ್ಪ ಮುಲ್ಪ ಈ ಚುನಾವಣೆ ಬಂದಾಗ ಅಂದು ಸಂಗತಿಲು ಪೂರ ಸ್ವಾಭಾವಿಕ
ನೇಕ್ ಮಾತೆ ಏರ್ಲ ಆತಂಕಗಳ ಅಪ್ಪನ ಅವಶ್ಯಕತೆ ಇಜ್ಜಿ ಈ ಪೂರ ಸಂಘದಲ್ಲಿ ಎದುರಿಸು ನಂಚಿನ ಶಕ್ತಿ ಭಾರತೀಯ ಜನತಾ ಪಾರ್ಟಿ ಗುಂಡ ಆಯ್ತದ ನೇತೃತ್ವ ವಹಿಸೋನಲ್ಲ ನಾಯಕರಿಗೆ ಮಾತೆರೆಗಳುಂಡು ಎಂಕ್ಲೆಗ್ಲ ಈ ನಮನೆದ ರಾಜಕೀಯ ಹೋರಾಟ ಮಲ್ತದ ಅನುಭವಲುಂಡು ನೇನು ಎದುರಿಸು ನಂಚಿನ ಶಕ್ತಿಲ ಇಂಕ್ಲೆಗೆ ದೇವರು ಕೊಡ್ತೇವೆ ಕರಿನ 38 ವರ್ಷದಿಂದ ಒಂಜಿ ಸಾಮಾನ್ಯ ಕಾರ್ಯಕರ್ತೆ ಆದ ಕೆಲಸ ಮಲ್ಪ ನಂಚಿನ ಸಂದರ್ಭ ಇಂಚಿತ್ತಿನ ಸಾವಿರಾರು ಬೇನೆ ಬೇಜಾರ್ಲು ಬತ್ತು ನೇನು ಸಮರ್ಥವಾದ ಎದುರು ಪೋಪ ನಂಚಿನ ಕೆಲಸಲೇನು ಎಂಗ್ಲು ಮಾತೆರ್ಲ ಮಲ್ತ ನಂಚಿನ ತೂತ ಇನಿ ಸಮಾಜಡ್ ಇನಿ ಹಿಂದುಳಿದ ವರ್ಗದ ಮುಖಾಂತರ ಇನಿ ಸಮಾಜಡ್ ಸಾಮರಸ್ಯ ಗಣಪನ ಮುಖಾಂತರ ಈ ಉಳ್ಳಾಲ ಮಂಗಳೂರು ಮಂಡಲಡ್ ಬಾರಿ ಮಲ್ಲ ಪ್ರಮಾಣಡ್ ಓಟು ಬರೋಡು ಪನ್ಪನ ಕಾರಣಕ್ಕೋಸ್ಕರ ಇನಿ ಹಿಂದುಳಿದ ವರ್ಗದ ಅಧ್ಯಕ್ಷರೇ ನಮ್ಮ ಗಣೇಶ್ ವರ್ಣರ ನೇತೃತ್ವದ ಇಂಚಿತ್ತಿನ ಒಂದು ಎಡ್ಡೆ ಸಭೆ ಮಲ್ಪನ ಮುಖಾಂತರ ಇನಿ ಅತ್ಯಂತ ಯಶಸ್ವಿಯಾದ ಇನಿ ಹಿಂದುಳಿದ ವರ್ಗದ ಮೋರ್ಚಾನ ದುಂಬುಕೊನಪ್ಪ ನಂಚಿನ ಕೆಲಸ ಏನು ಮಲ್ದೇರು ಪೋಯ್ನ ಸಲ RC ನಾರಾಯಣನ ನೇತೃತ್ವದ ರಾಜ್ಯಡ್ ಎಡ್ಡ ರೀತಿಯ ಕೆಲಸ ಮಲ್ಪನ ಮುಖಾಂತರ ಇನಿ ಅರೇನು ರಾಜ್ಯಡ್ ಕಾರ್ಯದರ್ಶಿ ಮಲ್ದೇರು ಇನಿ ಜಿಲ್ಲೆಡ್ ಮಹೇಶ್ ಜೋಗಿ ನಂಚಿನ ಒಂದು ಸಮರ್ಥ ನ್ಯಾಯವಾದಿನ ಮುಖಾಂತರ ಕೆಲಸ ಮಲ್ಪನ ನಂಚಿನ ಪ್ರಯತ್ನ ಮಲ್ದೇರು ಯಾನು ಎದುರು ಕುಲ್ದು ನಂಚಿನ ಮಾತಾ ಆತ್ಮೀಯ ಬಂಧುಳ್ಳ ವಿನಂತಿ ಮಲ್ಪನು ಈ ಚುನಾವಣೆ ಬಂದಾಗ ಯಾನು ಚುನಾವಣೆ ಗುಂತುನಲ್ಲ ಕೆಲವೇರು ಬೇತೆ ಸಂಗತಿಲೇನು ಪ್ರಸ್ತಾಪ ಮಲ್ತಿನುಂಡು ಅಂಡ ಒಂಜಿ ಮಾತ್ರ ಸಂಗತಿಲೇನು ಪನ್ಪೆ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಮಿತ್ತ ಅಭಿಮಾನ ಇತ್ತನೆ ಈ ರಾಷ್ಟ್ರದ ಮಿತ್ತ ಪ್ರೀತಿ ಇತ್ತನೆ ವಾ ಜಾತಿ ವಾ ಸಂಗತಿಲ್ನ ತೂವಂದ ನಮ್ಮ ದೇಶ ಸುರೂಕು ಪನ್ಪನ ನೆಲೆಟೆ ಮಾತೆರ್ಲ ಮತದಾನ ಮಲ್ಪೇರ್ ಪನ್ಪನ ಒಂಜಿ ಆತ್ಮವಿಶ್ವಾಸದೊಟ್ಟಿಗೆ ಇನಿ ಭಾರತೀಯ ಜನತಾ ಪಾರ್ಟಿ ಗೆಲುವುದ ಎದುರು ತೂವೊಂದು ಪನಿಯರೆ ಅತ್ಯಂತ ವಿಶ್ವಾಸದ ಪನಿಯರ ಹೆಚ್ಚಿಸುವೆ ಎದುರು ಕುಲ್ದಿನ ಮಾತಾಡಲ ವಿನಂತಿ ಮಲ್ಪನು ಎಲ್ಲೆಲ್ಲ ಕಾರಣಗೋಸ್ಕರ ಎಲ್ಲೆಲ್ಲ ಸಂಗತಿಗೋಸ್ಕರ ಇನಿ ನಮಕ್ ಫಸ್ಟ್ ಬೋಡಿತೀನಿ ದೇಶ ಫಸ್ಟ್ ಬೋಡಿತೀನಿ ನಮಕ್ ಧರ್ಮ ಈ ದೇಶನ ಸಮರ್ಥವಾದ ಕೊನೆಯಂಚಿನ ಪ್ರಧಾನಮಂತ್ರಿನ ಗೆಂದವನಂಚಿನ ಮಲ್ಲ ಜವಾಬ್ದಾರಿ ನಮ್ಮ ಮಾತೆರ್ನಲ್ಲ ಮಿತ್ತುಂಡು ನಮ್ಮ ಜಾತಿ ಒವ್ವ ಉಪ್ಪೆರೆ ಯಾರು ನಮ್ಮ ಒವ್ವ ಸಮುದಾಯದ ಉಪ್ಪೆರೆ ಯಾರು ನಮ್ಮ ಮಾತೆರ್ಲ ಒಂಜಾದಿ ದೇಶ ಕಟ್ಟುನಂಚಿನ ಕೆಲಸ 24 ಗಂಟೆ ಬೆನ್ಪುನಂಚಿನ ನರೇಂದ್ರ ಮೋದಿನ ಕೈನ ಬಲಪಡಿಸವನಂಚಿನ ಕೆಲಸಲೇನು ನಮ್ಮ ಮಲ್ಪನಂಚಿನ ಅವಶ್ಯಕತೆ ಉಂಟು ಈ ಹಿನ್ನೆಲೆಡೆ ಇನಿ ಇಂಚಿತ್ತಿನ ಒಂಜಿ ಮಲ್ಲ ಸಂಖ್ಯೆಯನ್ನು ಸೇರಿಸವನ ಮುಖಾಂತರ ಮಂಗಳೂರು ಕ್ಷೇತ್ರಡ್ದೆ ಇಡೀ ಜಿಲ್ಲೆಗೆ ಮಾತಾ ವರ್ಗದ ಜನಕುಲ್ಲ ಮಾತಾ ಜಾತಿದ ಜನಕುಲ್ಲ ಎಂಗ್ಲು ಮಾತಾ ಒಂಜೆ ಈ ದೇಶಗೋಸ್ಕರ ನರೇಂದ್ರ ಮೋದಿನ ಗೆಂದವ ವನ್ಪನ ಸಂಕಲ್ಪದ ಒಟ್ಟಿಗೆ ನಮ್ಮ ಮಾತೆರ್ಲ ಇಡೀ ಜಿಲ್ಲೆಗೆ ಸಂದೇಶ ಕೊರಡು ಈ ಸಂದರ್ಭಡೆ ಉಲ್ಲೇಖ ಮಲ್ತಂದು ಇನಿ ನಮ್ಮ ಮಾತೆರ್ಲ ಎಲ್ಲಂಜಿ ಬರ್ಪುನಂಚಿನ ಚುನಾವಣೆಗೆ ಕೇವಲ ಎನ್ಮದಿನ ಒಪ್ಪುನಿ ಕೆಲವೇ ಗಂಟೆ ದಿಕ್ಕುನಿ ಜೆತ್ತಿಂಡ ಎನ್ಮ ಗಂಟೆ ಪೋಪುಂಡು ಬ್ಯಾಲೆ ಮಂತನ ಎನ್ಮ ಗಂಟೆ ಪೋಪುಂಡು 14 ಗಂಟೆ ಪೋಂಡ ಬಕ್ಕ ತಿಕ್ಕುನ ಎನ್ಮ ಗಂಟೆಡೆ ನಮಕ್ ಬೂತು ಪಾಯರುಂಡು ಬೂತು ದಕ್ಲಿನ ಕಂತದ ಓಟು ಪಾಡ್ಪಾಯರುಂಡು ಒಂಜಿ ಓಟುಲ ನಂಗೆ ಭಾರಿ ಪ್ರಾಮುಖ್ಯವಾಯಿನಂಚಿನ ಓಟು ಎಂಚ ಮೂಜಿ ಸರಿ ನಳಿನ್ ಕುಮಾರ್ ಕಟೀಲ್ನ ಪ್ರಚಂಡವಾದ ಈ ಜಿಲ್ಲೆಡೆ ಗೆಂದಾವನ ಮುಖಾಂತರ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರೇನೆ ತರೆದೆತ್ತದು ಉಂತಾವನಂಚಿನ ಕೆಲಸಲೇನೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ಈ ಜಿಲ್ಲೆದ ಮತದಾರರು ಮಂತೆರ ಅಂಚನೆ ಈ ಸರಿಲ ಭಾರತೀಯ ಜನತಾ ಪಾರ್ಟಿನ ಗೆಂದಾವನ ಮುಖಾಂತರ ನರೇಂದ್ರ ಮೋದಿನ ಪಿರೋರ ಪ್ರಧಾನಮಂತ್ರಿ ಮಲ್ಪೆರೆಗೆ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡದ ಜಿಲ್ಲೆದ ಸೀಟಿಲ ಬ್ರಿಜೇಶ್ ಚೌಟರೇನೆ ಭಾರಿ ಮಲ್ಲ ಪ್ರಮಾಣದ ಗೆಂದಾವನ ಮುಖಾಂತರ ಲಕ್ಷಾಂತರ ಓಟು ಗೆಂದಾವನ ಮುಖಾಂತರ ನಮ್ಮ ಮಾತೆರ್ಲ ನಮ್ಮ ದುಂಬುದ ಪ್ರಧಾನಿ ನರೇಂದ್ರ ಮೋದಿಯರೇ ದುಂಬುದ ದಿನಕ್ಲೆಡೆ ಈ ರಾಷ್ಟ್ರದ ಬಲಿಷ್ಠವಾಯಿನಂಚಿನ ರಾಷ್ಟ್ರ ಕಟ್ಟಣಕ್ಕೆ ನಮ್ಮ ಮಾತೆರ್ಲ ಸಹಕಾರಿ ಹಾಕಂದ ಈ ಸಂದರ್ಭದ ಪನ್ನೊಂದು ಮಾತೆರೆಗಳ ವಂದಿಸದ ಎನ್ನ ಪಾತೆನಂತವೇ ಜೈ ಹಿಂದ್ ಜೈ ಕರ್ನಾಟಕ. ದೇಶ ಪ್ರೇಮಕ್ಕೋಸ್ಕರ ಮತ್ತು ದೇಶ ಸೇವೆಗೋಸ್ಕರ ಅನ್ನುವಂಥದ್ದು ಸತ್ಯ ಇದೆ. ಹಿಂದುಳಿದ ವರ್ಗಗಳ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ಒಂದು ಮೋರ್ಚಾ ಏನು ಮಾಡಬಹುದೋ ಅದನ್ನು ಈ ಜಿಲ್ಲೆಯಲ್ಲಿ ನಾವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಮಾಡ್ಕೊಳ್ಬೇಕಾದ್ರೆ ಅನೇಕ ಹಿರಿಯರು ಕೂಡ ಇದರ ನೇತೃತ್ವವನ್ನು ವಹಿಸಿದರು. ನನ್ನ ಮುಂದೆ ಚಂದ್ರ ಸುಚಿಲ್ರಿದ್ದಾರೆ, ಅವರು ಕೂಡ ಈ ಜಿಲ್ಲೆಯ OBC ಮೋರ್ಚಾದ ಅಧ್ಯಕ್ಷರಾಗಿದ್ದರು. ಅನೇಕ ವರ್ಷಗಳ ಕಾಲ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಒಂದು ಮೋರ್ಚಾದ ಜವಾಬ್ದಾರಿ ತಗೊಂಡು ಎಲ್ಲ ಸಮುದಾಯದ ಜಾತಿಯ ಜನರನ್ನ ಒಂದೇ ತೆಕ್ಕೆಗೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನ ಪಾರ್ಟಿ ನಮಗೆ ಒಂದು ಕಾರ್ಯಕ್ಕೋಸ್ಕರ ನಮ್ಮನ್ನು ಕೆಲಸಕ್ಕೆ ಇಟ್ಟುಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಸುಮಾರು 208 ಜಾತಿಗಳು ಈ ರಾಜ್ಯದಲ್ಲಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ 30ಕ್ಕಿಂತ ಹೆಚ್ಚು ಜಾತೀಯ ಸಂಘಟನೆ ಮುಖಾಂತರ ಒಂದು ಸಮರ್ಪಕವಾದ ರಾಜಕೀಯ ಪಾರ್ಟಿಗೆ ಶಕ್ತಿ ತುಂಬಬಲ್ಲಂಥ ಕೆಲಸ ಕಾರ್ಯವನ್ನು ಯಾವುದಾದ್ರೂ ಮೋರ್ಚಾ ಮಾಡುತ್ತೆ ಅಂತ ಹೇಳಿದರೆ ಅದು ಹಿಂದುಳಿದ ವರ್ಗ ಮೋರ್ಚಾ.
ಯಾಕೆ ಈ ಮಾತನ್ನು ಹೇಳ್ತಾನೆ ಅಂತ ಹೇಳಿದರೆ, ಸುಮಾರು 55%, 60%ದಷ್ಟು ವೋಟ್ ಬ್ಯಾಂಕ್ ಇರ್ತಕ್ಕಂಥ ಯಾವುದೇ ವರ್ಗದ ಒಬ್ಬ ಅಭ್ಯರ್ಥಿ ನಿಂತು ಚುನಾವಣೆಯನ್ನು ಗೆಲ್ಲಬೇಕು ಅಂತಾದರೆ ಹಿಂದುಳಿದ ವರ್ಗದ ಶಕ್ತಿ ಬೇಕು ಅನ್ನೋದಂಥ ಸತ್ಯ ಇದೆ. ಅದಕ್ಕೋಸ್ಕರ ನಾವು ಸೇರಿದ್ದೇವೆ. ಸೇರಬೇಕಾದ್ರೆ ಈ ಕಾರ್ಯಕ್ರಮ ಆರಂಭ ಆಗಬೇಕಾದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ನಮಿಸಿ ಇಲ್ಲಿ ಬಂದೆವು. ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಅನ್ನೋದ ಪರಿಕಲ್ಪನೆ ಇದೆ ಅಲ್ಲ, ಅವರು ಹೇಳ್ತಾರೆ ಸಮಾಜದ ಸಂಘಟನೆ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಬೇಕು, ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅಂತ ಹೇಳಿದ್ದಾರೆ. ಒಂದು ಸಮುದಾಯದ ನಾಯಕರು ಅಲ್ಲ, ಒಬ್ಬ ವಿಶ್ವಗುರು, ವಿಶ್ವ ನಾಯಕನಾಗಿರ್ತಕ್ಕಂಥ ಧರ್ಮದ ಆಧಾರದಲ್ಲಿ ನಮ್ಮನ್ನು ನಡೆಸಿರ್ತಕ್ಕಂಥ ಒಬ್ಬ ಧರ್ಮಗುರು ಇದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರು. ಅವರು ಹೇಳುವಂಥದ್ದು ಸತ್ಯ ಇದೆ. ನಾನು ಸಮಾಜ ಸೇವೆ ಅನ್ನುವಂಥದ್ದು ನನ್ನ ಋಣದ ಭಾರವನ್ನು ಕಡಿಮೆ ಮಾಡಿಸುವಂಥ ಪ್ರಯತ್ನ. ನಾನು ಯಾರಿಗೂ ಸೇವೆಯನ್ನು ಮಾಡಿದ್ದೇನೆ ಅಥವಾ ನನ್ನಿಂದಾಗಿ ಯಾರಿಗೂ ಉಪಕಾರ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ಆ ಕಾರ್ಯವನ್ನು ಮಾಡುವಂಥ ಕೆಲಸದ ಸಂದರ್ಭದಲ್ಲಿ ನಾವು ಇವತ್ತು ಆ ಧರ್ಮದ ಹಾದಿಯಲ್ಲಿ ನಡೀತಾ ಇದ್ದೇವೆ. ನಾರಾಯಣ ಗುರುಗಳು ಹಾಕಿರತಕ್ಕಂಥ ಏನು ಕಾರ್ಯಕ್ರಮಗಳಿದೆ ಅದನ್ನು 100ಕ್ಕೆ 100 ಅನುಷ್ಠಾನ ಮಾಡಿದಂಥ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಅದರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ನಾರಾಯಣ ಗುರುಗಳ ಶಿವಗಿರಿಗೆ ಹೋಗಿ ಮಾತಾಡ್ತಾರೆ. ನನ್ನ ಗುರುಗಳತ್ತ ಹೋದಾಗ ಮೈ ಕಂಪನ ಆಗುತ್ತೆ. ಒಬ್ಬ ದೇಶದ ಸದ್ಗುರು ಆಗಿರ್ತಕ್ಕಂಥ ನಾರಾಯಣ ಗುರುಗಳ ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾತಾಡ್ತಾ ಹೇಳ್ತಾರೆ, 100ಕ್ಕೆ 100 ವಿಶ್ವಾಸ ಇದೆ. ಆ ತಳಮಟ್ಟದವರೆಗಿನ ಒಂದು ಸಾಂಸ್ಕೃತಿಕ ವೈಭವ ಮತ್ತು ಧಾರ್ಮಿಕ ವೈಭವವನ್ನು ಗಟ್ಟಿಗೊಳಿಸುವಂಥ ಒಂದು ನೇತೃತ್ವ ನನ್ನ ಪಾಲಿಗೆ ಒದಗಿದೆ ಅಂತ ಹೇಳಿದರೆ ಅದಕ್ಕೆ ನಾರಾಯಣ ಗುರುಗಳ ಆಶೀರ್ವಾದ ಇದೆ ಅಂತ ಹೇಳ್ತಾರೆ. ಸಂಸದ ನಳಿನ್ ಕುಮಾರ್ ಕಟೀಲ್ರಿದ್ದಾರೆ. ತನ್ನ ಯಾವತ್ತು ಚುನಾವಣಾ ಪ್ರಚಾರ ಸಭೆಯನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಡಿದಾವರಿಗೆ ನಮಿಸಿ ಚುನಾವಣೆಯಲ್ಲಿ 15 ವರ್ಷ ಕಾಲ ಸಂಸದರಾಗಿರ್ತಾರಲ್ಲ, ಇದು ಅವರ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರೀತಿ. ಅನೇಕ ಸಮಾಜದ ಪ್ರೀತಿಯನ್ನು ಒಗ್ಗೂಡಿಸಿಕೊಂಡು, ಅದು ಸವಿತಾ ಸಮಾಜ ಇರ್ಬೋದು, ವಿಶ್ವಕರ್ಮ ಸಮಾಜ ಇರ್ಬೋದು, ಗಾಣಿಗ ಸಮಾಜ ಇರ್ಬೋದು, ಅನೇಕ ಸಮಾಜಗಳ ಬಂಧುಗಳ ಜಯಂತಿಗಳನ್ನ ಆಚರಿಸುವ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗವನ್ನು ಒಂದೇ ತೆಕ್ಕೆಯಲ್ಲಿ ಕೊಂಡು ಹೋಗುವಂಥ ಕೆಲಸವನ್ನು ಹಿಂದುಳಿದ ವರ್ಗ ಮೋರ್ಚಾ ಮಾಡಿದೆ. ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ ಸನ್ಮಾನ್ಯ ಮಾಜಿ ರಾಜ್ಯಾಧ್ಯಕ್ಷರು ಮತ್ತು ಸಂಸದರು. ಯಾರು ಏನು ಬೇಕಾದರೂ ಹೇಳಬಹುದು. ಆದರೆ ಒಬ್ಬ ಸಂಸದ ಅತ್ಯಂತ ಸಂಘಟನೆ ನೇತೃತ್ವವನ್ನು ವಹಿಸಿಕೊಂಡು ರಾಜ್ಯದಲ್ಲಿ ಓಡಾಟ ಮಾಡಿಕೊಂಡಿದ್ದಾಗ ಸಂದರ್ಭದಲ್ಲಿ ಕೂಡ ಅಭಿವೃದ್ಧಿಯತ್ತ ಗಮನ ಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿಯ ಕನಸನ್ನ ಎತ್ತರಕ್ಕೇರಿಸಿದಂಥ ಒಬ್ಬ ಸಂಸದ ಇದ್ರೆ ನಳಿನ್ ಕುಮಾರ್ ಕಟೀಲ್ರು. ನಮ್ಮಂಥ ಕಾರ್ಯಕರ್ತರಿಗೆ ಯಾರು ಪ್ರೇರಣೆ ಅಂತ ಹೇಳಿದರೆ ನಳಿನ್ ಕುಮಾರ್ ಕಟೀಲ್. ಯಾಕಂತ ಹೇಳಿದರೆ ಸಂಸದರಾಗಿರುವಂಥ ಸಂದರ್ಭದಲ್ಲಿ, ಅಭ್ಯರ್ಥಿಯ ಆಯ್ಕೆ ಆಗಿರುವಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದ ನಮ್ಮ 25 ಸಂಸದರಲ್ಲಿ ಮೊದಲ ಬಾರಿ ನಾನು ನಿಮ್ಮ ಜೊತೆ ಇದ್ದೇನೆ ಅನ್ನುವಂಥ ಸೂಚ್ಯವಾಗಿ ಹೇಳಿರ್ತಕ್ಕಂಥ ಒಬ್ಬ ಸಂಸದ ಇದ್ರೆ ಅದು ನಳಿನ್ ಕುಮಾರ್ ಕಟೀಲ್ರು. ಅದು ನಮಗೆ ಪ್ರೇರಣೆ. ಆ ಪ್ರೇರಣೆಯನ್ನು ಉಳಿಸ್ಕೊಂಡಿದ್ದಾರಲ್ಲ, ಅದಕ್ಕೋಸ್ಕರ ನಮಗೆ ಗೌರವ ಸಿಕ್ಕಿದೆ. ಆ ಗೌರವವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ನಮ್ಮೆಲ್ಲ ಸಮುದಾಯದ ಜನರು ಮಾಡಬೇಕು. ಮೀನುಗಾರರ ಕುಟುಂಬದವರು ಮೊನ್ನೆ ಅವರ ವೇತನದ ಮತ್ತು ಅವರ ಏನು ಹಣ ಪಡ್ಕೊಂಡಿದ್ದಾರೆ ಅದನ್ನು ಒಬ್ಬ ಅಭ್ಯರ್ಥಿಗೆ ನೀಡಬೇಕಾದ್ರೆ ಹೇಳ್ತಾರೆ ಆ ತಾಯಿ, ನನ್ನ ದುಡಿಮೆಯ ಹಣವನ್ನು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯ ಒಂದು ಪತ್ರಾಂಕತೆಗೆ ಕೊಡ್ತೇನೆ ಅಂತ ಹೇಳಿದರೆ ಅದು ನನ್ನ ಪ್ರೀತಿಯ ಒಂದು ದುಡಿಮೆಯ ಹಣ. ಆ ಹಣವನ್ನು ನಿಯೋಗಿಸ್ತೇನೆ ಅಂತೇಳಿ ಆ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇರುವಂಥದ್ದು ಹಿಂದುಳಿದ ವರ್ಗದಲ್ಲಿ. ಅದಕ್ಕೆ ಹಿಂದುಳಿದ ವರ್ಗ ಜನ ಯಾವತ್ತೂ ಕೂಡ ಯಾವುದೇ ದ್ರೋಹ ಬಗೆಯುವುದಿಲ್ಲ. ಗೊತ್ತಿರಲಿ, ಪಾರ್ಟಿ ಅಂದರೆ ನಮಗೆ ಸುಪ್ರೀಂ. ಭಾರತೀಯ ಜನತಾ ಪಾರ್ಟಿ ಜೊತೆ ನಿಂತಿದ್ದೇವೆ. ಅದಕ್ಕೋಸ್ಕರ ವಿಶಾಲವಾಗಿ ಬಂದಿರತಕ್ಕಂಥ ಅನೇಕ ಮಂದಿಗಳು ಇವತ್ತು ಮನಪೂರ್ವಕವಾಗಿ ಇವತ್ತು ಸೇರಿದ್ದೇವೆ. ನನ್ನ ಪಾರ್ಟಿಯನ್ನು ಉಳಿಸ್ಕೊಳ್ಬೇಕು. ನನ್ನ ಪಾರ್ಟಿಗೆ ಯಾವುದೇ ರೀತಿಯ ವಿಚ್ಛಿದ್ರಕಾರಿ ಶಕ್ತಿಗಳು ಬಂದರೂ ಕೂಡ ನಾನು ಪಾರ್ಟಿಯ ಜೊತೆ ನಿಲ್ತೇನೆ ಅನ್ನುವಂಥ ವಿಶ್ವಾಸ ಇದೆ ಅಲ್ಲ. ಕೆಲವರೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಜಾತಿ ರಾಜಕಾರಣ. ನಾನು ಕೂಡ ಸಮುದಾಯಕ್ಕೆ ಸೇರಿದವನು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ನಮ್ಮಲ್ಲಿರುವಂಥದ್ದು ಧರ್ಮದ ರಾಜಕಾರಣ. ನಾನು ಹಿಂದುತ್ವದ ಆಧಾರದಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿದ್ದೇವೆ. ನಮಗೆ ಅವಕಾಶಗಳು ಬಂದಿರಲಿಕ್ಕಿಲ್ಲ. ಆದರೆ ಪಾರ್ಟಿ ಕೊಟ್ಟಂಥ ಪಕ್ಷದ ಜವಾಬ್ದಾರಿನ ಅತ್ಯಂತ ನಿಯತ್ತಿನಿಂದ ಕೆಲಸ ಮಾಡಿದ್ದೇವೆ. ಅನೇಕರು ನಮ್ಮನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಮಾತಾಡಲಿಕ್ಕೆ ಶುರು ಮಾಡಿದರು.
ಮನಸ್ಸಿಗೆ ಬೇಸರ ಆಯಿತು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನ ಈ ರೀತಿ ದೂಷಣೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತಂದ್ರೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ನಾಡ್ದು ನಡುವಂತ 26ನೇ ತಾರೀಕಿನ ಚುನಾವಣೆ ಬ್ರಿಜೇಶ್ ಚೌಟ್ರನ್ನ ಅತ್ಯಧಿಕ ಮತಗಳ ಮುಖಾಂತರ ಗೆಲ್ಲಿಸುವ ಮುಖಾಂತರ ಮತ್ತೊಂದು ಉತ್ತರವನ್ನು ಕೊಡ್ತೇವೆ. ಇವ್ರಿಗೆ ನಾಚಿಕೆ ಆಗಬೇಕು. ಹಿಂದುತ್ವದ ಬಗ್ಗೆ ಯಾವುದೇ ಕೇಸರಿ ಶಾಲ್ಗಳನ್ನ ಹಾಕದವರು ಮೊನ್ನೆ ಕೇಸರಿ ಶಾಲ್ಗಳನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ. ಶರ್ಟ್ನ ಮೇಲೆ ಯಾವುದೋ ಹೇಳಬಾರ್ದು ಮೇಲ್ಜಾತಿಯ ಹಿರಿಯರ ಆ ಗೌರವದ ಜನಿವಾರವನ್ನು ಹಾಕ್ತಾರಲ್ಲ, ಅವರಿಗೆ ಯಾವಾಗ ಈ ರೀತಿಯ ಪ್ರೇಮ ಬಂತು? ಹಿಂದುತ್ವದ ಆಧಾರದಲ್ಲಿ ಕೆಲಸ ಮಾಡಿದವರು ನಾನೊಬ್ಬ ಹಿಂದೂ ಅನ್ನೋದಕ್ಕೆ ಹೆಮ್ಮೆ ಇದೆ, ನಾನೊಬ್ಬ ಬಿಲ್ಲ ಅನ್ನೋದಕ್ಕೆ ಗೌರವ ಇದೆ. ಅದಕ್ಕೋಸ್ಕರ ಇದ್ದೇವೆ. ಬ್ರಿಜೇಶ್ ಚೌಟ್ರನ್ನ ಗೆಲ್ತೇವೆ ಅನ್ನೋ ವಿಶ್ವಾಸದ ಮಾತುಗಳನ್ನ ಆಡುತ್ತಾ ನಮಗೆ ಅನೇಕ ಕಾರ್ಯವನ್ನು ಈ ಸರ್ಕಾರ ಮಾಡಿದೆ, ಅನೇಕ ಕಾರ್ಯವನ್ನು ಮಾಡಿದೆ. ಒಬ್ಳು ತಾಯಿ ಹೇಳ್ತಾಳೆ ನಾನು ಎದ್ದ ತಕ್ಷಣ ಮನೆಯ ಬಾಗಿಲಿನ ಲೈಟ್ ಸ್ವಿಚ್ ಹಾಕಬೇಕು, ಕರೆಂಟ್ ಬರಬೇಕಾದ್ರೆ ನರೇಂದ್ರ ಮೋದಿ ಅವ್ರ ನೆನಪು ಮಾಡ್ತೇನೆ. ಯಾಕಂದ್ರೆ ದೀನ್ ದಯಾಳ್ ವಿದ್ಯುದೀಕರಣ ಮುಖಾಂತರ ನನ್ನ ಮನೆಗೆ ಲೈಟಿಂಗ್ ಆಗಿದೆ ಅಂತ ಹೇಳಿ. ಆ ತಾಯಿ ಮನೆಯ ರಂಗೋಲಿ ಹಾಕಬೇಕಾದ್ರೆ, ಕೈಕಾಲು ತೊಳಿಬೇಕಾದ್ರೆ ನಲ್ಲಿಯಲ್ಲಿ ನೀರು ಬರುತ್ತೆ, ಜಲ್ ಜೀವನ್ ಮಿಷನ್ ಮುಖಾಂತರ ನನ್ನ ಮನೆಗೆ ನಲ್ಲಿ ನೀರು ಬರ್ತದೆ ಅಂತ ತಾಯಿ ಹೇಳ್ತಾರೆ. ಅದೇ ತಾಯಿ ಮನೆ ಒಳಗಡೆ ಗ್ಯಾಸ್ ಅನ್ನು ಉರಿಸಬೇಕಾದ್ರೆ ಉಜ್ವಲ ಯೋಜನೆ ಮುಖಾಂತರ ನರೇಂದ್ರ ಮೋದಿ ಕೊಟ್ಟಿರತಕ್ಕಂಥ ಗ್ಯಾಸ್ ಸಂಪರ್ಕವನ್ನು ನೆನಪು ಮಾಡ್ತಾಳೆ. ಆಗ ನೆನಪಾಗುವುದು ನರೇಂದ್ರ ಮೋದಿ, ಆಗ ನೆನಪಾಗುವುದು ಬಿಜೆಪಿ. ಮತ್ತೆ ಹೇಳ್ತಾಳೆ, ನನ್ನ ಮಗ ಓದ್ತಾ ಇದ್ದಾನೆ, ಓದಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿರತಕ್ಕಂಥ ವಿದ್ಯಾನಿಧಿ ಮುಖಾಂತರ ನನ್ನ ಮಗು ಓದಿದ್ದಾನೆ, ರ್ಯಾಂಕ್ ಪಡೆದಿದ್ದಾನೆ. ಯಾರೋ ಉಲ್ಲೇಖ ಮಾಡಿದ್ರಲ್ಲ ಮೊನ್ನೆ, ಯಾವುದೋ ಮಗು ಫಲಿತಾಂಶ ಬಂದಾಗ ನಮ್ಮ ಕೊಡುಗೆ ಇದೆ ಅಂತೇಳಿ ಅವ್ರಿಗೆ ಗೊತ್ತೇ ಆಗಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ಮುಖಾಂತರ ಇವತ್ತು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಅಂತ ಹೇಳುವ ಕೆಲಸವನ್ನು ನಾವು ಮಾಡಬೇಕಲ್ಲ. ಅದೇ ತಾಯಿ ಹೇಳ್ತಾನೆ, ನನ್ನ ಮಗನಿಗೆ ಉದ್ಯೋಗ ಅವಕಾಶಗಳಾಗಬೇಕಾದ್ರೆ, ಅವನು ಸ್ವಂತ ಉದ್ಯೋಗ ಮಾಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯ ಸರ್ಕಾರ ಸ್ವನಿಧಿ ಯೋಜನೆ ಕೊಟ್ಟಿದೆ, ನನಗೆ ಸಾಲ ರೂಪದಲ್ಲಿ ಕೊಟ್ಟಿದೆ. ಇವತ್ತು ವಿಶ್ವಕರ್ಮ ಯೋಜನೆ ಒಂದು ವಿಶಿಷ್ಟವಾದ ಕಲ್ಪನೆ. ಯಾವ ಹಿಂದುಳಿದ ವರ್ಗ ಇದೆ, ಯಾವ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಕುಶಲಕರ್ಮಿಗಳಿದ್ದಾರಾ ಅವರಿಗೆ ಉದ್ಯೋಗ ಅವಕಾಶ ಮಾಡಿಕೊಟ್ಟು ಅವರ ಜೀವನ ಮಟ್ಟವನ್ನು ಸುಧಾರಿಸಬೇಕಂತ ಆಲೋಚನೆ ಮಾಡ್ತಾರಲ್ಲ ನರೇಂದ್ರ ಮೋದಿ ಅವರು. ಅವರ ಜನ್ಮದಿನದಂದು ಆ ಯೋಜನೆಯನ್ನು ಕೊಡ್ತಾರೆ. ಇವತ್ತು ಸಾಲಗಳ ರೂಪಗಳಲ್ಲಿ ಅವರಿಗೆ 1 ಲಕ್ಷ ಮುಖಾಂತರ 5% ಬಡ್ಡಿಯಲ್ಲಿ ಸಿಗುತ್ತೆ. ಆ ಸಾಲ ಮರುಪಾವತಿ ಮಾಡಿದರೆ ಮತ್ತೊಮ್ಮೆ ಅವರು 2 ಲಕ್ಷನ 3 ಲಕ್ಷನ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು 15,000 ರೂಪಾಯಿನ ಕಿಟ್ ಮುಖಾಂತರ ಕೊಟ್ಟಿದ್ದಾರೆ. ಅನೇಕ ತಾಯಂದಿರುಗಳು ಟೈಲರ್ ಇರ್ಬೋದು, ಬಡಗಿರ್ಬೋದು, ಕ್ಷೌರಿಕೆ ಇರ್ಬೋದು, ಚಿನ್ನದ ಕೆಲಸ ಇರ್ಬೋದು, ಅಥವಾ ಕಬ್ಬಿಣ ಕೆಲಸಗಾರ ಇರ್ಬೋದು, ಅನೇಕರು ಅರ್ಜಿ ಸಲ್ಲಿಸಿದ್ದಾರೆ. ನಿಮಗೆ ಒಂದು ಪತ್ರಕ ಬಂದಿದೆ, ಬಂದದ್ದನ್ನು ಸ್ವೀಕಾರ ಮಾಡಿದಿರಿ. ಭಾರತೀಯ ಜನತಾ ಪಾರ್ಟಿ ಈ ಸಮಾಜದ ಜೊತೆ ಇದೆ ಅನ್ನೋದನ್ನ ನರೇಂದ್ರ ಮೋದಿ ಅವರು ಆಲೋಚನೆ ಮಾಡಿದರೆ ಅದಕ್ಕೆ ಮೂರ್ತ ಸ್ವರೂಪವನ್ನು ಈ ಜಿಲ್ಲೆ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ನಾನು ಧನ್ಯತಾ ಭಾವದಿಂದ ಹೇಳ್ತಾ ಇದ್ದೇನೆ, ಈ ಕಾರ್ಯ ಯಶಸ್ವಿ ಆಗುತ್ತೆ. ಅದಕ್ಕೋಸ್ಕರ ಆ ತಾಯಿ ನೆನಪು ಮಾಡ್ತಾಳೆ, ಮತ್ತೆ ಮಾತಾಡ್ತಾಳೆ, ನನಗೆ ವೃದ್ಧಾಪ್ಯ ವೇತನ ಬರುತ್ತೆ, ನನ್ನ ಮಗನಿಗೆ ಕೃಷಿ ಇದೆ, ಫಸಲ್ ಬಿಮಾ ಯೋಜನೆ ಇದೆ, ಅನೇಕ ಹಣ ಬಂದಿದೆ. ಯಾವುದೇ ಆಲೋಚನೆಗಳನ್ನ ಇಟ್ಟುಕೊಳ್ಳದೆ ಸಮಾಜ ಹಿತವನ್ನು ಕಾಪಾಡ್ತಾರೆ. ನಾನೊಂದು ವರದಿಯಲ್ಲಿ ನೋಡಿದೆ, ತಾಯಿ ಮಾತಾಡ್ತಾ ಹೇಳ್ತಾಳೆ, ನನಗೆ ಏನು ಸಮಾಜದ ವ್ಯವಸ್ಥೆಯಲ್ಲಿ ಒಂದಷ್ಟು ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿರ್ಬೋದು, ಅದು ಆ ಸರ್ಕಾರದ ಕರ್ತವ್ಯ, ನಾನು ಪಡ್ಕೊಂಡಿರ್ಬೋದು. ಆದರೆ ನರೇಂದ್ರ ಮೋದಿ ಅವರನ್ನು ನಾನು ನೆನಪು ಮಾಡದಿದ್ದರೆ, ಈ ರಾಷ್ಟ್ರ ರಾಜಕಾರಣದ ವ್ಯವಸ್ಥೆಯಲ್ಲಿ ಅವರಿಗೆ ಮತದಾನ ಮಾಡದಿದ್ದರೆ ನನ್ನಿಂದ ದ್ರೋಹ ಆಗ್ಬೋದು. ನನ್ನಲ್ಲೊಬ್ಬ ಅಲ್ಪಸಂಖ್ಯಾತ ಬಂಧು ಇದ್ದಾರೆ, ನಾವು ಅವ್ರ ಮನೆಗೆ ಹೋಗಬೇಕಾದ್ರೆ ಫಸಲ್ ಬಿಮಾ ಯೋಜನೆಯಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಹಣ ಅವರ ಖಾತೆ ಬಂದಿತ್ತು. ಆಗ ಅವರೊಂದು ಮಾತನ್ನು ಹೇಳ್ತಾರೆ ನಮ್ಮ ಹತ್ರ, ನನಗೆ ಆ ಹಣವನ್ನು ನೀಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ, ಬಿಜೆಪಿ ಕೊಟ್ಟಿರುವುದು. ನಾನು ಒಂದು ವೇಳೆ ಬಿಜೆಪಿಗೆ ಮತದಾನ ಮಾಡದಿದ್ದರೆ ನನಗೆ ನಾನು ನಂಬಿರ್ತಕ್ಕಂಥ ಆ ಮಣ್ಣೇನಿದೆ ಅದು ವಿಷವಾಗಿ ಪರಿವರ್ತನೆ ಆಗ್ಬೋದು. ಅದಕ್ಕೋಸ್ಕರ ನಾನು ನರೇಂದ್ರ ಮೋದಿ ಜೊತೆ ನಿಲ್ತೇನೆ ಅನ್ನುವಂಥ ಮಾತನ್ನು ಒಬ್ಬ ಮುಸಲ್ಮಾನ ಮತ್ತು ಒಬ್ಬ ಕ್ರಿಶ್ಚಿಯನ್ ಬಂದು ಹೇಳ್ತಾನೆ ಅಂತ ಹೇಳಿದರೆ ಅವರ ಭಾವನೆಗಳನ್ನು ಅರ್ಥ ಮಾಡಿ ಈ ರೀತಿಯ 16 ವಿಚಾರಗಳನ್ನ ಇಟ್ಟುಕೊಂಡು ಸಂಘಟನೆ ಶಕ್ತಿಯನ್ನು ನಾವು ಬಳಸ್ಕೊಂಡು ಈ ಯಾವಾಗಲೂ ನಳಿನ್ ಕುಮಾರ್ ಕಟೀಲ್ರವರು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮದು ಈಗಾಗಲೇ ವಿಜಯಕ್ಕೆ ಮೆಟ್ಟಲಿಗೆ ನಾವು ನಿಂತಿದ್ದೇವೆ, ವಿಜಯದ ಹೊಸ್ತಿಲಲ್ಲಿ ಇದ್ದೇವೆ, ಆದರೆ ಮೈಮರಿವಾಗಿಲ್ಲ ಅನ್ನೋದು.
ಕಾರ್ಯವೂ ಇಲ್ಲ. ನಾವು ನಿತ್ಯ ನಿರಂತರ ಪಾರ್ಟಿ ಜೊತೆ ಕೆಲಸ ಮಾಡಿಕೊಂಡು ಬೂತ್ ಕಾರ್ಯವನ್ನು ಮಾಡದೆ ಹೋದರೆ ನಮ್ಮಲ್ಲಿ ಕೂಡ ತಪ್ಪುಗಳಾಗಬಹುದು. ಆದ್ದರಿಂದ ನನ್ನ ಬೂತ್ನಲ್ಲಿ ಸರ್ವಸ್ವ ಅಂತ ತಿಳ್ಕೊಂಡು ನಮ್ಮೆಲ್ಲ ಸಮುದಾಯದ ಮಂದಿಗಳು ನಾವು ಸಮುದಾಯದಲ್ಲಿ ಒಬ್ಬ ಪ್ರತಿನಿಧಿಯಾಗಿ ಬಂದಿದ್ದೇವೆ. ನಾವು ಅನೇಕ ಸಮುದಾಯದ ಹಿರಿತನವನ್ನು ಇಟ್ಟುಕೊಂಡು ಇವತ್ತು ಬಂದಿದ್ದೇವೆ. ಒಂದೊಂದು ಸಮುದಾಯದ ನಾಯಕತ್ವವನ್ನು ಪಡ್ಕೊಂಡು ಬಂದಿದ್ದೇವೆ. ಆದರೆ ಆ ಗೌರವಗಳು ಮನ್ನಣೆಗಳು ಯಾವಾಗ ಲೆಕ್ಕಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ನಾಡ್ದು 26ನೇ ತಾರೀಕು ನನ್ನ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ನಾವು ಮತವನ್ನು ನೀಡ್ತೇವೆ ಅಲ್ಲ, ಆವತ್ತು ಮಾತ್ರ ಪರಿಪೂರ್ಣ ಆಗುತ್ತೆ. ಅದರಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಮುದಾಯದ ಪ್ರಮುಖರು ನಮ್ಮ ಸಮುದಾಯದ ನಾಯಕರನ್ನ ಮಾತಾಡಿಸಬೇಕು. ಎಲ್ಲಿ ತಪ್ಪುಗಳಾಗಿದೆ, ಎಲ್ಲಿ ಸರಿ ಇದೆ ಅನ್ನೋದರ ಬಗ್ಗೆ ವಿವರಣೆ ಕೊಡಬೇಕು. ಅನೇಕ ಬಾರಿ ಅನೇಕ ವಿಚಾರ ಉಲ್ಲೇಖ ಮಾಡಲಿಕ್ಕೆ ಹೋಗ್ತಾರೆ. ಅವರಿಗೆ ಸಮರ್ಪಕ ಉತ್ತರ ನನ್ನ ಸಮುದಾಯದ ವ್ಯಕ್ತಿಗೆ ನಾನು ಕೊಟ್ಟಾಗ ಸಮರ್ಪಕವಾಗಿ ಬಳಸ್ಕೊಳ್ತಾನೆ ಮತ್ತು ಗೌರವಿಸ್ತೇನೆ. ಅದರಿಂದ ವಿಶ್ವಾಸ ಇದೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಬಾರಿಯ ಚುನಾವಣೆಯಲ್ಲಿ ನಾವು ಗೆಲ್ತೇವೆ. 400ಕ್ಕಿಂತ ಮಿಕ್ಕಿನ ಸೀಟ್ಗಳು ಬಂದೇ ಬರುತ್ತೆ. ಇನ್ನಷ್ಟು ಹಿರಿಯರು ಮಾತಾಡಲಿಕ್ಕೆ ಇದ್ದಾರೆ. ಆ 400ಕ್ಕೆ ನಮ್ಮದು ಒಂದು ಆರಂಭದ ಫಲಿತಾಂಶ ಆಗಬೇಕು. ನಾಡ್ದು ಮುಂದಿನ ಚುನಾವಣೆಯ ಫಲಿತಾಂಶ ಬರುವಾಗ ಅತ್ಯಂತ ಖುಷಿಯಿಂದ, ಅತ್ಯಂತ ಎದೆಗಾರಿಕೆಯಿಂದ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸ್ತೇವೆ. ಕಳೆದ 33 ವರ್ಷ ನಾವೇನು ಸಂಸದರನ್ನು ಕಳಿಸಿದ್ದೇವಾ, ಅದಕ್ಕೆ ಇನ್ನೂ 5 ವರ್ಷಗಳ ಸೇರ್ಪಡೆ ಆಗಬೇಕು. ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅನ್ನೋ ವಿಶ್ವಾಸದ ಮಾತುಗಳನ್ನ ನಾವು ಆಡಬೇಕಂತ ಮಾತನ್ನು ಹೇಳುತ್ತಾ, ಮತ್ತೊಂದು ವಿಶೇಷವಾಗಿ ನರೇಂದ್ರ ಮೋದಿ ಅವರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕು. ಒಬ್ಬ ಹಿರಿಯರು, ಒಬ್ಬ ದೇಶದ ಪ್ರಧಾನಿ ಒಂದೇ ಒಂದು ರಜೆಯನ್ನು ಪಡ್ಕೊಳ್ಳದೆ ಒಬ್ಬ ರಾಷ್ಟ್ರ ಸೇವೆಯನ್ನು ಮಾಡ್ತಾರಲ್ಲ. ತನ್ನ ತಾಯಿಯನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಆ ಅಂತ್ಯ ಸಂಸ್ಕಾರಕ್ಕೆ ಕೇವಲ ಗಂಟೆಗಳ ಕಾಲದಲ್ಲಿ ತಾಯಿಯ ಮನೆಗೆ ಹೋಗ್ತಾರೆ. ಆ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ತಾರೆ. ತಕ್ಷಣ ಬಂದು ಪ್ರಧಾನಿ ಕಚೇರಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳತ್ತ ಕಡತಗಳತ್ತ ನೋಡ್ತಾರಂತ ಇದ್ರೆ ನಿಮ್ಮಂಥ ಕಾರ್ಯಕರ್ತರು ಆಲೋಚನೆ ಮಾಡಬೇಕು. ನಮ್ಮ ಜವಾಬ್ದಾರಿಗಳು ಏನು? ನಾನಿವತ್ತು ಹೋದ ಮೇಲೆ, ಈ ಕಾರ್ಯಕ್ರಮ ಮುಗಿಸಿದ ಮೇಲೆ ನಾನು ಎಷ್ಟು ಮನೆಗಳನ್ನು ಸಂಪರ್ಕ ಮಾಡಿದ್ದೇನೆ, ಅದು ನೀವು ನರೇಂದ್ರ ಮೋದಿಯವರಿಗೆ ಕೊಡುವಂಥ ಗೌರವ ಮತ್ತು ಮನ್ನಣೆ ಅಂತ ತಿಳ್ಕೊಂಡು ನಿಮಗೆಲ್ಲ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಗೆಲ್ಬೋಡು ದಾಂಡ ನಿಖಲ್ನ ಉಲಾಯಿ ಸುರುಕು ಭಾರತ ಮಾತೆಯನ್ನು ಪ್ರತಿಷ್ಠಾಪನೆ ಮಲ್ಪೋಡು. ಈ ದೇಶದ ಮಣ್ಣದ ಗುಣಕ್ಕಲು ಒಂದು ಅರ್ಥ ಮಲ್ತೊಂದು ನಮ್ಮ ನರನಾಡಿಲಿಡೆ ಇನ್ನು ಉಲಾಯಿ ಪಾಡ್ದು ಭಾರತ್ ಮಾತಾಕಿ ಜೈ ಪಂಡ ನೂದೆಕ್ಕುವುದು ಈ ಕ್ಷೇತ್ರ ಬೊಕ್ಕ ಎಂಚ ನಳಿನ್ ಕುಮಾರ್ ಕಟೀಲ್ ಗೆಲ್ಪಾಯರ ಅಂಚೆನೆ ಬ್ರಿಜೇಶ್ ಚೌಟರಿ ಗೆಲ್ಪಾಯರ ಆಪಡು ಐಕ್ ರಡ್ಡು ಕೈಲ ಮುಸ್ತಿ ಬತ್ತದು ದೇರ್ತದು ನಮ್ಮ ಪಾಡ್ನ ಘೋಷಣೆದ ಶಬ್ದ ಡೆಲ್ಲಿದ ಪಾರ್ಲಿಮೆಂಟ್ಗೆ ಕೇರಡು ಮಾತಾಕಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ಒಂದೇ ಒಂದೇ ಒಂದೇ. ಏಪ್ರಿಲ್ 5ನೇ ತಾರೀಕುದಾನೆ ಮಹಾರಾಷ್ಟ್ರದ ಮುಂಬೈದ ಶಿವಾಜಿ ಪಾರ್ಕಡು ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆ ಅಂಚಿತ್ತಿನ ಕಾಲಘಟ್ಟಡು ಈ ದೇಶದ ಹೈಕೋರ್ಟ್ ಜಡ್ಜ್ ಮೊಹಮ್ಮದ್ ಚಾಗ್ಲನ ಅಧ್ಯಕ್ಷತೆಡು ಅಟಲ್ ಬಿಹಾರಿ ವಾಜಪೇಯಿಯರ್ನ ಪಾರ್ಟಿದ ಅಧ್ಯಕ್ಷರಾದ ಆಣಿದ ಕಾರ್ಯಕ್ರಮದ ಅಧ್ಯಕ್ಷ MC ಚಾಗ್ಲ ಅವಳು ಒಂಜಿ ಪಾತಾರೆ MC ಚಾಗಲ ಭಾಷಣ ಮಲ್ಪನ ಒಂಜಿ ಪಾತೆ ಪಾಂಡೆರು ಮೂಲು ಸೇರಿದ ನೆಂಚಿನ ಸಾವಿರಾರು ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರ ನೆಂಜಿ ವಿನಂತಿ ಇನಿ ಮೂಲು ಅಟಲ್ ಬಿಹಾರಿ ವಾಜಪೇಯಿಯರು ಕೊಲ್ಲುದೇರು ಈ ಮನುಷ್ಯ ದ ಸೋ ಕಾಲ್ಡ್ ಅಟಲ್ ಬಿಹಾರಿ ವಾಜಪೇಯಿ ಟುಡೇ ಆರ್ ಟುಮಾರೋ ಯು ವಿಲ್ ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪಂಚತ್ರ ಭವಿಷ್ಯದ ಭರವಸೆಯನ್ನು ಕೊರಿಯರು ನೂದೆಕ್ಕುವುದು ಸಾರತರ್ಮಣದ ಸಂಪತ್ತೆನ್ಮಡು ಅರ್ನ ಪಾತೆರ ನಿಜಾಡು ಈ ದೇಶದ ಪ್ರಧಾನಿಯಾದ ಅಟಲ್ ಬಿಹಾರಿ ವಾಜಪೇಯಿ ಆಣಿ ಒಂಜಿ ಪಾತೆರ ಈ ದೇಶದ ಯುವಕರಿಗೆ ಒಂಜಿ ಪಾತೆರ ಬಂದಿತ್ತೇರು ಒವ್ವೇ ಬಿಜೆಪಿದ ಕಾರ್ಯಕ್ರಮ ಅನಗ ಒವ್ವೇ ಹಳ್ಳಿಡಾವಡು ಒಂಜಿ ಪಟ್ಟಣಡಾವಡು ಒಂಜಿ ಗಲ್ಲಿಡಾವಡು ಸುರೂಪು ನಿಕ್ಕಲು ಈ ದೇಶನ ಸ್ಮರಣೆ ಮಲ್ಪಲೆ ನಿಖಲೆಗೆ ಜನ್ಮ ಕೋರ್ನ ಭಾರತ ಮಾತೆನ ಸ್ಮರಣೆ ಮಲ್ಪೆರಂದು ಐಕೊಂಜಿ ಕಾವ್ಯ ರೂಪನ ಕೊರಿಯರು ಭಾರತ ಪಂಡ ಎಂಜಿನ ಸುರು ನಿಖಲೆಗೆ ಗೊತ್ತುಬೋಡು ಏಪ ನಿಖಲೆಗೆ ಭಾರತದ ಚರಿತ್ರೆ ಭಾರತದ ಇತಿಹಾಸ ನಿಖಲೆಗೆ ಅರ್ಥಾಪುಜ ಆಣಿ ಮುಟ್ಟ ಈ ಭೂಮಿಡಿ ನಿಖಲು ಸರ್ತಾದ ಪೋಯರಾಪುಜಿ ಅರ್ಥಾಂಡನೇ ಸರ್ತಾದ ಪೋಯರಾಪುಡು ಐಕ್ ಭಾರತ ಪಂಡ ಎಂಚಿನಂದು ಆರು ಒಂಜಿ ಕಾವ್ಯ ರೂಪೋಡು ಪಂಡೇರು ಐನ ನೆನಪಲ್ತೊಂದುಲ್ಲ ನಿಖಲೆಗೆ ಭಾರತ್ ಕೋ ಏಕ್ ಭೂಮಿ ಕಾ ಟುಕುಡಾ ನೈ ಹೈ ಭಾರತ ಒಂಜಿ ತುಂಡು ಭೂಮಿ ಓ ಜೀತಾ ಜಾಗತಾ ರಾಷ್ಟ್ರ ಪುರುಷ ಹೈ ಅವು ಜೀವಂತವಾದಿಪ್ಪನಂಚಿತ್ತನ ಚೈತನ್ಯವಾದಿಪ್ಪನಂಚಿತ್ರ ಮಣ್ಣು ಭಾರತ ಏ ವಂದನ್ ಕಿ ಭೂಮಿ ಹೈ
ये अभिनंदन की भूमि है, ये अर्पण की भूमि है, ये तर्पण की भूमि है। यहाँ बिंदु बिंदु में गंगा जल है, कंकड़ कंकड़ में भगवान शंकर है। जिएंगे तो भारत के लिए, मरेंगे तो भी भारत के लिए बंडेरे। आत्मात्र बंडेरे, मरने का बाद भी गंगा जल में बहती हुई हमारा हस्तियों को कोई एक कान लगाकर सुनेगा, उधर भी एक आवाज आएगी, ओ भारत माता की जय, भारत माता की जय। ಒಂದು ಅಟಲ್ ಬಿಹಾರಿ ವಾಜಪೇಯಿ ಅಂತ ಪಾತ್ರ ಬಂದುಲೆ ಎಂಗಲ ನಳಿನ್ ಕುಮಾರ್ಗೆ ಕೆಲವು ಕಡೆಗೆ ಪೋಯರು ಯಾನ್ ಹೆಚ್ಚು ಪಾತ್ರ ಪೋಪಚ್ಚಿ ಆಳ ಒಂದು ಕೆಲವು ಸೂಕ್ಷ್ಮವಾದ ವಿಚಾರಣೆಗಳು ದುಮ್ಮುದೀಪೆ ನಮ್ಮ ಮೂಲಿನ ಸೇರಿದ್ದೀನಿ. ಆರ್ ಸಿ ನಾರಾಯಣ ಪಂಡಿತರದ್ದು ಒಂದು ಹಿಂದುಳಿದ ವರ್ಗದ ಒಂದು ಸಮಾವೇಶ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ಹಿಂದುಳಿದ ವರ್ಗದಲ್ಲಿ ಸೇರಿಸ್ತಾರೆ. ನಮ್ಮ ಹಿಂದುಳಿದ ವರ್ಗ ಆದಿಪ್ಪು ಆಂಡ ನಮ್ಮ ಮೆದುಳು ಹಿಂದುಳಿದ ವರ್ಗ ಆದಿಪ್ಪರವಲ್ಲಿ ನಮ್ಮ ಮೆದುಳು ಮುಂದುವರಿದ ಭಾರತೀಯರ ಚಿಂತನೆ ಮಾಡಬಹುದು. ಅಪಗ ಮಾತ್ರ ನಂಗೆ ತುಂಬ ರಾಪಡು. ಮ್ಯಾನ್ ಈಸ್ ಎ ಬಂಡಲ್ ಆಫ್ ಮಿಸ್ಟೇಕ್ಸ್. ಮನುಷ್ಯ ತಪ್ಪು ಮಲ್ತೆ ಜಿಂಜ ಆಂಡ ತಪ್ಪು ಫಿರಾಯರವಲ್ಲಿ ನಂಗೆ ಇನಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನಕಲದ ಮುಂಜಿ ವಿಚಾರ ದೀತೇರು. ಈ ದೇಶದ 140 ಕೋಟಿ ಭಾರತೀಯರದ ಮಿತ್ತೊಂದು ಭರವಸೆ ದೀತೇರು. ನಮ್ಮ ದೇಶ ಇಂಚಿನ ಆವಡು, ನಮ್ಮ ದೇಶ ಪಾಕಿಸ್ತಾನದಲ್ಲೇ ಕಾವಡ, ನಮ್ಮ ದೇಶ ಅಫ್ಘಾನಿಸ್ತಾನದಲ್ಲೇ ಕಾವಡ, ನಮ್ಮ ದೇಶ ಬಾಂಗ್ಲಾದೇಶದಲ್ಲೇ ಕಾವಡ, ನಮ್ಮ ದೇಶ ಇರಾನ್ ಇರಾಕ್ದಲ್ಲೇ ಕಾವಡ, ನಮ್ಮ ದೇಶ ಸಿರಿಯಾದ ಕಾವಡ ಪಂಪಂಜಿ ಸವಾಲ್ ದೀತೇರು. ಭಾರತ ಮುರಣಿ ಮುಟ್ಟ 2014 ಮುಟ್ಟ 6 ಪ್ರಧಾನಿ ಆಪರಣೆ ಮುಟ್ಟ ಈ ದೇಶ ಸ್ವಾವಲಂಬಿ ಭಾರತ ಆದಿಜ್ಜಾಡು, ಆತ್ಮನಿರ್ಭರ ಭಾರತ ಆದಿಜ್ಜಾಡು, ಜ್ಞಾನವಂತ ಭಾರತ ಆದಿಜ್ಜಾಡು, ಪರಾವಲಂಬಿ ಭಾರತ ಆದಿತ್ತಡು. ಗೋಧಿಗೆ ಕೈ ನೀಡೋದಿತ್ತ ರಕ್ಷಣಾ ಇಲಾಖೆದ ಒಂಜಿ ರೈಫಲ್ ಬೋಡುಂದಾಂಡ, ಹೆಲಿಕಾಪ್ಟರ್ ಬೋಡುಂದಾಂಡ, ವಿಮಾನ ಬೋಡುಂದಾಂಡ ಅಮೆರಿಕ ಕೈ ನಟ್ಟೊಂದಿತ್ತ, ಜರ್ಮನಿ ಕೈ ನಟ್ಟೊಂದಿತ್ತ. ಒಂದು ಶಿಕ್ಷಣದ ವಿಜ್ಞಾನದ ಬಗ್ಗೆ ಭಾರತ ಆವಡೊಂದಾಂಡ, ವಿಜ್ಞಾನ ನಮ್ಮ ದೇಶದ ಆವಿಷ್ಕಾರ ಆದಿಜ್ಜಾಂಡು. ನಿಗಳಿಗೆ ನೆನಪು ಮಲ್ತಂದೊಲ್ಲೆ ಕೊರೋನಾ ಬತ್ತಿತ್ತು ಈ ದೇಶಡು, ಇಡೀ ಜಗತ್ತಿಗೆ ಕೊರೋನಾ ಬತ್ತಿತ್ತು. ಕೊರೋನಾ ಬತ್ತಿನ ಕಾಲಡು ದೇವಸ್ಥಾನ ಮುಚ್ಚಿಡು, ಪಲ್ಲಿಲು ಮುಚ್ಚಿಯ, ಚರ್ಚಿಲು ಮುಚ್ಚಿಯ, ಗುರುದ್ವಾರ ಮರ್ಚಿಯ, ಮಾತ ಮುಚ್ಚಿಡು. ನಮ್ಮ ದೇಶದ ಕೊರೋನಾ ಬಂದಾಗ ಇಂಜೆಕ್ಷನ್ ಇಜ್ಜಿ, ಮಾತ್ರೆ ಇಜ್ಜಿ, ಸ್ಯಾನಿಟೈಸರ್ ಇಜ್ಜಿ, ಮಾಸ್ಕ್ ಇಜ್ಜಾಂಡು ಅಂಚಿನ ದರಿದ್ರತನ ಭಾರತ ಹಿಡಿತಳು. ಈ ದೇಶದ ಜನಕಲ ಆರೋಗ್ಯದ ಬಗ್ಗೆ ಮೋದಿಗೆ ಚಿಂತನೆ ಆಡು. ಅಮೆರಿಕ ಕಂಗಾಲಾಡು, ಇಂಗ್ಲೆಂಡ್ ಕಂಗಾಲಾಡು, ರಷ್ಯಾ ಕಂಗಾಲಾಡು, ಜರ್ಮನಿ ಕಂಗಾಲಾಡು, ಚೀನಾ ಕಂಗಾಲಾಡು, ಜಗತ್ತದ ಮಾತ ಯುರೋಪ್ ಕಂಟ್ರಿ ಕಂಗಾಲಾಡು ಆಂಡ ಭಾರತ ಇಂಗ್ಲೆಂಡ್ 13 ಲಕ್ಷ ಜನ ಸೈತರು ಬಂದಿರು. 140 ಕೋಟಿ ಪುನಃ ಭಾರತ ಸೈತನಿ ಬರೀ 4 ಲಕ್ಷ ಜನ ಕೊರೋನೋಡು. ಅವಲ ಸೈತನಿ ಕೊರೋನಾ ಹತ್ತು ಹಾರ್ಟ್ ಅಟ್ಯಾಕ್ ಎಲ್ಲ ಕೊರೋನದ ಬಂದಿರು. ಡಾಕ್ಟರ್ ನಕಲು ಕಾಸ್ತಿಕೊಂಡತ್ತ ಅಂತ ಲಿವರ್ ಫೇಲಿಯರ್ ಆಗ್ಲ ಕೊರೋನಾ ಅಂದ ಬಂಡೇರು. ಜ್ವರ ಬತ್ತು ಸೈತಂಡ ಮಲೇರಿಯಾ ಬತ್ತು ಅವಲ ಕೊರೋನಾ ಅಂದ ಬಂಡೇರು. ಕೊರೋನೋಡು ಸೈತನಿ ಕೆಲವೇ ಜನ ಆಂಡ ಡಾಕ್ಟರ್ ನಕಲ ಮಿಸ್ಟೇಕ್ ನಮ್ಮ 140 ಕೋಟಿ 7 ಕೋಟಿ ಪುನಂಚಿತ್ತನ ಇಟಲಿಡು 7 ಲಕ್ಷ ಜನ ಸೈಪೇರಂದ ಅಂಡ 140 ಕೋಟಿ ಪುನಃ ಭಾರತೀಯರು. ಇನಿ ಎನ್ಪ ದೇಶಲಿಗೆ ಧರ್ಮಾರ್ಥವಾದ ಕೊರೋನಾ ಲಸಿಕೆಯನ್ನು ಕೊರ್ನಂಚಿತ್ತಿನ ದೇಶ ಜಗತ್ತಿಡಿತ್ತುಂಡ ಅವು ನಮ್ಮ ಭಾರತ. ನೆನಪುದಿಯೋಡು ನಿಗ್ಲಾಗಿ ಮರತು ಬೋವು ಇನಿ ಇಡೀ ಜಗತ್ತಡು ಈ ಚುನಾವಣೆಯನ್ನು 2024 ಚುನಾವಣೆಯನ್ನು ಅಮೆರಿಕ ತುವಂದುಂಡು, ಇಂಗ್ಲೆಂಡ್ ತುವಂದುಂಡು, ಜರ್ಮನಿ ತುವಂದುಂಡು, ಜಪಾನ್ ತುವಂದುಂಡು, ಆಸ್ಟ್ರೇಲಿಯಾ ತುವಂದುಂಡು, ದಾಯತ್ ಬಂದುಂಡು ನೆಡ್ತು ಓಟಾತಿ ಜಮೂಲು 77 ವರ್ಷ ಈ ದೇಶ ಸ್ವಾತಂತ್ರ್ಯ ತಿಕ್ಕಡು. ಈ ಚುನಾವಣೆ 14ನೇ ಲೋಕಸಭಾ ಚುನಾವಣೆ, 14ನೇ ಲೋಕಸಭಾ ಚುನಾವಣೆ ಮೋದಿನ ಈ ಕಾಲಘಟ್ಟಡು ಜಗತ್ತು ಭಾರತನ ದಾಯಿತ್ವರ ಪಂಡ್ಪುಂದಂಡ ಅಮೆರಿಕದ ಗುಪ್ತರ ಇಲಾಖೆ ನಂಜುತ್ತಿನ ಮಾರ್ನಿಂಗ್ ಸಮೀಕ್ಷೆ ಬಂದ್ಬಿಡು ಜಗತ್ತದ ಒನ್ ಆಫ್ ದ ಬೆಸ್ಟ್ ಲೀಡರ್ ವರ್ಲ್ಡ್ ದ ಲೀಡರ್ ಚಾಂಪಿಯನ್ ಏರಿಕೆಂಡ ಅವು ಭಾರತದ ಮೋದಿ 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 ಬಣಂದುಂಡು. ಇನಿ ಮೋದಿ ಗೆಂದೆರ್ದಂಡ ಬೈಡನ್ ಪನ್ಪೆ ಎನ್ನ ಸೀಟ್ ಫಿರಬೋಪುಂಡು. ಮೋದಿ ಗೆಂದೆರ್ದಂಡ ಎನ್ನ ಸೀಟ್ ಬೋಪುಂಡು. ಇಂಗ್ಲೆಂಡ್ ಫಿರವನ್ನ ತೋಂದುಲ್ಲೆ, ಜರ್ಮನಿದ ಫಿರತ್ತು ಒಂದುಲ್ಲೇರು ಇಂದರ್ ಬತ್ತನ್ನ ಎಂಗುಲ್ ಫಿರಾನೆ ದುಮ್ಮೇಪವರ ಸಾಧ್ಯ ಜೈಕೋಸ್ಕರ ಮೋದಿ ಸೋಪಡಂದು ಅಮೆರಿಕ ದಾಯಕಾತೊಂದುಲ್ಲೆ, ಇಂಗ್ಲೆಂಡ್ ದಾಯಕಾತೊಂದುಲ್ಲೆ, ಪಾಕಿಸ್ತಾನ್ ದಾಯಕಾತೊಂದುಲ್ಲೆ, ಚೀನಾ ದಾಯಕಾತೊಂದುಲ್ಲೆ ನಮದಾದ ಮಲ್ಪ ಮೂಲಕುಲ್ನ ಈ ಮಂಗಳೂರು ಕ್ಷೇತ್ರದ ಮತದಾರರು ಯೋಚನೆ ಮಲ್ಪಡು. ಮೋದಿ ಸೋತಿರ್ನ ಈ ಭಾರತ ನನ್ನ 100 ವರ್ಷ ಪೆರು ಹೋಗ್ಪಡು
ಕಾಂಗ್ರೆಸ್ ಈ ದೇಶನ 10 ವರ್ಷ ಆಡಳಿತ ಮಾಡ್ತಾడు, ಗರೀಬಿ ಹಟಾವ ಪಂಡು, ಬಡತನ ಇಲ್ಲ ಪೋತಿಜಿ. ಮೋದಿ ಅಧಿಕಾರಕ್ಕೆ ಬಂದಾಗ ನಮ್ಮ ದೇಶದ 18,000 ಗ್ರಾಮಗಳಿಗೆ ಕರೆಂಟೇ ತೂತಿದ್ದಾಂಡು, ರೈಲು ತೂತಿದ್ದಾರೆ. ಇನ್ನು ಮೋದಿ 10 ವರ್ಷದ ದೇಶದ ಮಾತ 5,55,000 ಗ್ರಾಮಗಳು ಈ ದೇಶದ. ಆಜ್ 9 ಜಿಲ್ಲೆಲುಲ್ಲ, ಆಜ್ 1416 ಜಾತಿಲುಲ್ಲ, 1415 ಭಾಷೆಲುಲ್ಲ. ಇಂಚಿತ್ತಿನ ಭಾರತಡ್ ಮೋದಿ ಬತ್ತಿ ಬಕ್ಕ ಜಗತ್ತದ ನಮ್ಮ ದೇಶದ ಮಾತ 5,55,000 ಗ್ರಾಮಗಳ ಕರೆಂಟ್ ಕೊರ್ನಂಚಿತ್ತಿನ ಏಕೈಕ ಪ್ರಧಾನಿ ತಂಡ ಅವು ನರೇಂದ್ರ ಮೋದಿ ಸ್ವಾಮಿ. ಇನಿ ಚುನಾವಣೆ ಮೂಲಬೈದ್ರೆ ಕರಿನ 33 ವರ್ಷ ಈ 47 ವರ್ಷದ ಕಾಲಘಟ್ಟಡು ಜನಾರ್ದನ್ ಪೂಜಾರಿ ಸೋತುದು ಮೂಲದು ಎಂಕಲ್ನ ಧರಣಿ ಯಾರು ಸುರ್ತನ ಧನಂಜಯ ಕುಮಾರ್ ಫಸ್ಟ್ MP ಆಯರು. 5 ಪಕ್ಕ ಸದಾನಂದ ಗೌಡ್ರು MP ಆಯರು. 5 ಪಕ್ಕ 15 ವರ್ಷ ನಳಿನ್ ಕುಮಾರ್ ಕಟೀಲ್ ಅದು ಸರ್. ಕೋಡೇರಿ ಕೇನುವೆ ಮಾಜಿ ಸಚಿವೆ. ಈ ದಕ್ಷಿಣ ಕನ್ನಡ ಜಿಲ್ಲೆಗೆ 15 ವರ್ಷ ಬಿಜೆಪಿದ ಸಂಸದಸ್ಯರು ದಾದ ಮಲ್ತದೇರು ಎಂದು ಕೇಳಿ ಟಿವಿಲುಲ್ಲ ಪನ್ಲೆ ಆ ಸಚಿವಗೆ ಆನ್ಸರ್ ಮಲ್ತೊಂದಿಲ್ಲ. ನಳಿನ್ ಕುಮಾರ್ ಕಟೀಲ್ ಬೋಡು ಜನ ಲೆಪ್ಪುಲ ಯಾನು ಉತ್ತರ ಕೊರ್ಪ ನಳಿನ್ ಕುಮಾರ್ ಕಟೀಲ್ 15 ವರ್ಷ ದಾದ ಮಲ್ತೇರ್ದು ನಿಕ್ ಪಣ್ಪೆ ನಿಕ್ಕಳಿಗೆ 8 ಜನ ಗೊತ್ತುಂಡು ಚರಿತ್ರೆ ದೆಪ್ಪಲೆ. ಮೂಲ CM ಪೂರ್ಣಚ್ಚ ಓಟು ಕುಂತಿದ್ದೇರು, KK ಶೆಟ್ಟರು ಓಟು ಕುಂತಿದ್ದೇರು, ಜನಾರ್ದನ್ ಪೂಜಾರಿ ಓಟು ಕುಂತಿದ್ದೇರು, ಧನಂಜಯ ಕುಮಾರ್ ಓಟು ಕುಂತಿದ್ದೇರು, ಸದಾನಂದ ಗೌಡ್ರು ಓಟು ಕುಂತಿದ್ದೇರು, ನಳಿನ್ ಕುಮಾರ್ ಓಟು ಕುಂತಿದ್ದೇರು. ಮಕ್ಕಳನ್ನ ಮಾತಾ ಪಟ್ಟಿದ್ದೆಪ್ಪಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏತ್ ಮಕ್ಕಳು ಅನುದಾನ ಕಾಣುತ್ತಾರೆ. ಮಕ್ಕಳ ಮಾತೆರಲ್ಲ ಮೀರಿದು 1,13,000 ಕೋಟಿ ರೂಪಾಯಿ ಕಾಣುತ್ತೆ ನಂಚತನ ಒರಿ MP ನಮ್ಮ ಮೂಲಡು ಕರ್ನಾಟಕಡೆ ಅವು ನಳಿನ್ ಕುಮಾರ್ ಕಟೀಲ್ ಗೊತ್ತುಬೋಡು ನಂಗೆ MP ದಾದವಂತೇನು. ಇನ್ನು ಈತ್ ಮಾರ್ಗಡ್ ಪೋರ್ಲತ್ತ ಕುಡ್ಲಾಗ ಹೋಗೋನವರ ಕುಡ್ಲಾರ್ದು ಬೆಂಗಳೂರು ಬೋಲೆ ಅವರ ತೂಲೆ ಇನ್ನೀತ ಕುಡ್ಲಾರ್ದು ಕಾರ್ಕಳ ಬೋಪಣ ರೋಡ್ ಎಂಜಾಯ್ ಡೆವಲಪ್ ಮಾಡೋದಿರ್ತಲೆ ಮುಲ್ತೊಟ್ಟು ಕುಂದಾಪುರ ಬೋಪಣ ನೋಡ್ತಲೆ ತಲಪಾಡಿ ಬೋಪಡ್ತಲೆ ಅವ್ವಾರು ಸಂಸತ್ ಸದಸ್ಯರಾಗಿ ಬಕ್ಕ ನೆಕ್ಕ ಅನುದಾನ ಕಾಣ್ತಾರೆ ನಳಿನ್ ಕುಮಾರ್ ಕಟೀಲ್ರು. ಏರು ಸಿದ್ದರಾಮಯ್ಯ ಕಣ ಇದ್ದೀನಿಯಾ DK ಸುಮಾರು ಕಂತು ಕೊಡ್ತೀರಾ? ಯಾರು ಕೊಡ್ತಾರೆ? ನಂಗೆ ಐಕ್ಯಾನಿಕೆ ನೀ ಹಿಂದುಳಿದ ವರ್ಗಾಧಿಪರು ಯಾರು? ನಮ್ಮ ಮೆದುಳು ಹಿಂದುಳಿದ ವರ್ಗಾಧಿಪರು ಅಲ್ಲಿ ನೈ ಬುದ್ಧಿಗೆ ಅರ್ಥ ಕಣ್ಣು ಕೊಡ್ತಾರೆ, ದೇವೇರು ಕೆಬಿ ಕೊಡ್ತಾರೆ, ಮೆದುಳು ಕೊಡ್ತಾರೆ. ಚಿಂತನೆ ಮಲ್ಪನ ಅಗತ್ಯ ಉಂಟು ಈ ದೇಶಗಿನಿ. ಒಂದೊಂದು ಚಿತ್ರ ನಾನೊಂದು ಕಡೆಕಾದ್ನಿಕ್ಲ ಪಾತೇರು ನೀ ಮೂಲು ಕಾಂಗ್ರೆಸ್ ಓಟ್ಗೋಸ್ಕರ ಹಿಂದೂ ಮುಸ್ಲಿಂ ಪನ್ಪುಣಂಚತನ ವಿಭಜನೆ ಮಲ್ತೆ. ಹಿಂದೂ ಮುಸ್ಲಿಂ ಪನ್ನ ವಿಭಜನೆ, ಈ ವಿಭಜನೆಗೆ ಪ್ರಾರಂಭ ಮಲ್ತೀನಿ ಮೊಘಲ್ ಚಕ್ರವರ್ತಿ ನೆನಪದಿಲ್ಲ. ಈ ದೇಶದ 1,055 ವರ್ಷ ಮೊಘಲೇರು ಆಡಳಿತ ಮಲ್ತೇರು. 200 ವರ್ಷ ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು ಆಡಳಿತ ಮಲ್ತೇರು. ಮೊಘಲರು ಈ ದೇಶದ ಸಂಪತ್ತನ್ನು ಲೂಟಿ ಮಲ್ತೇರು, ಬ್ರಿಟಿಷರು ಈ ದೇಶದ ಸಂಪತ್ತನ್ನು ಲೂಟಿ ಮಲ್ತೇರು. ಎಂಚ ಅಕಲ ತಾಕತ್ತಡ ಸಾಮರ್ಥ್ಯಡ ಅತ್ತು ಮೂಲಿತ್ತನಂಚಿತ್ತಿನ ಜಾತಿದ ಮಧ್ಯೆ ವಿಭಜನೆ ಮಲ್ತೇರು. ಈ ದೇಶಡಿತ್ತನಂಚಿತ್ತಿನ ಜಾತಿ ವಿಭಜನೆ ಮಲ್ತ ಮುಖಾಂತರ ಮೊಘಲರ ಆಡಳಿತ ಮಲ್ಪರು ಸಾಧ್ಯ, ಬ್ರಿಟಿಷರಿಗೆ ಆಡಳಿತ ಮಲ್ಪರು ಸಾಧ್ಯ. ಈ ತತ್ವನೇ ಇನಿ ಕಾಂಗ್ರೆಸ್ ಪಕ್ಷ ಹಿಂದೂ ಮುಸ್ಲಿಮರ ನಡುವೆ ಬಿರುಕು, ಜಾತಿದ ಬಗ್ಗೆ ಬಿರುಕು ಮಲ್ಪಣ ಕಾಲ ಬಾಳಿದೇರು. ಕರಿಣ 2018 ಚುನಾವಣೆ ಒಂದುವೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪುಣ ಕಾಲಘಟ್ಟ 14 ನಮ್ಮ ಕರ್ನಾಟಕಡು ಪಂಚಸಾಲಿ ಲಿಂಗಾಯತರು ಬೇತೆ, ವೀರಶೈವ ಲಿಂಗಾಯತರು ಬೇತೆ ಅಂದು ಜಾತಿ ವಿಂಗಡಣೆ ಮಲ್ತರು. ನಿಮಗೆ ಗೊತ್ತಿಪ್ಪಾರ ಯಾರು ಗಲಾಟೆ ಆಯ್ನ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ 33 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಪರಾಯ್ತಿ. ಹಿಂದೂ ಮುಸ್ಲಿಂ ಮಲ್ತರು ನನಗೆ ಎಂದಿರಾಪಜಿಂದ ಗೊತ್ತಾಂಡು ಐಕಿ ಈ ಸತಿ ಹೊಸ ಬೀಜ ಬಿತ್ತಿದೆ. ಎಂಚ 33 ವರ್ಷದ ನಂತರ ನಾವೊಬ್ಬ ಬಿಲ್ಲವನಿಗೆ ಟಿಕೆಟ್ ಕೊಟ್ಟಿದ್ದೇವೆ. ಕಾಂಗ್ರೆಸ್ನವರು ಬಿಲ್ಲವರಿಗೆ ಟಿಕೆಟ್ ಕೊಟ್ಟಿದ್ದೇವೆ. ಕೊಡಿ, ಯಾರು ಬೇಡ ಹೇಳಿದ್ದಾರೆ? ಏನು ನಿಂಗಳು ಬೊಚ್ಚು ಬಂತಾನ ನಿಕ್ಕಲು ಏರಿಯಾಗಲ್ಲ ಕೊರಲೆ ಅಣ್ಣ ಎನ್ನ ಪ್ರಶ್ನೆ. ನಿಕ್ಕಲು ಬಿಲ್ಲವರೆಗೆ ದಾಯ ಕೊರ್ದು ಇತ್ತೆ ನಿಕ್ಕಲು ಓಟು ಬಿಲ್ಲವರೆ ಕೊರಲಿ ಕಾಂಗ್ರೆಸ್ ಕೊರಡು ಚಿಂತೆ ಪಡಂದುಲ್ಲಾರು. ನಿಕ್ಕಲು ಕೊರ್ಪಣ ಓಟು ಬಿಲ್ಲವರೆಗೆ ಕಾಂಗ್ರೆಸ್ ಅಂತ ಕೇಳಿದ್ದಾರೆ, ಕಾಂಗ್ರೆಸ್ ಓಟು ಕೊರಲಿ ಅಂತ ಕೇಳಿದ್ದಾರೆ. ಬಿಲ್ಲವನಿಗೆ ಓಟು ಕೊಡಿ.
ನಿಕ್ಕಲ ಓಟು ಬಿಲ್ಲ ವಗುಪ್ತಿ ಕುಣ್ಯ ಹತ್ತು ಪದ್ಮರಾಜು ಆ ಪಕ್ಷದ ಅಭ್ಯರ್ಥಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ನಿಕ್ಕಲು ಡಬ್ಬಿಗೆ ಪಾಟ ದುಡ್ಡು ಯಾರಿಗೆ ದೇವರಿಗೆ ಬೋಪುಜಿ, ಕರ್ನಾಟಕ ಸರ್ಕಾರಕ್ಕೆ ಬೋಪುನಿ ನೆನಪುದಿಲ್ಲ. ದೇವಸ್ಥಾನಡು ಪಾಡಿನ ದುಡ್ಡು ರಾಮಗಳ ಪೋಪುಜಿ, ಕೃಷ್ಣಗಳ ಪೋಪುಜಿ, ಲಕ್ಷ್ಮಿಗಳ ಪೋಪುಜಿ, ನಾರಾಯಣಗಳ ಪೋಪುಜಿ ಪೋಪುನು ಸಿದ್ದರಾಮಯ್ಯನ ಖಜಾನೆಗೆ ಬಂದುಂಡು. ಅಂಚೆನೆ ನಿಕ್ಕಲು ಕೊರ್ನ ಓಟು ಬಿಲ್ಲ ಬಗ್ಗೆ ಪೋಪುಜಿ ಅವು ಓಟು ಬೋಪುನಿ ರಾಹುಲ್ಗೂ, ಓಟು ಬೋಪುನಿ ಸಿದ್ದರಾಮಯ್ಯಗೂ, ಓಟು ಬೋಪುನಿ DKCಗೆ. ಒಂದು ಬೋಡ ಮೊರಣಿ ಪಂಡೀರ್ ಕೋಡೆ ಅನಂಜಿ ತೂವೊಂದು ಏತೊಂಜಿ ನಿಕೃಷ್ಟವಾಯಿನ ಚಿತ್ತನ ಮೋದಿಯರು ನಾರಾಯಣ ಗುರುನ ನೆಕ್ ಮಾಲೆ ಪಾಡುವೇರು ಇನಿ ವ್ಯಾಟ್ಸಪ್ ಬರೋದುಂಡು ಎಂಗಲ್ನ ತಿಗಲೆಗ್ ಕಾರದೀದ ಪಾಡ್ಲೆಕ್ಕ ಆತಂದು ಬಂಡೀರು. ನಾರಾಯಣ ಗುರು ಪಾಡಿನ ಮಾಲೆ ಆರಲ್ಪ ಇಂಚ ಎತ್ತರ ಕಾರ್ದೀತೀರು ಐಕ ಮಕ್ಕಳು ಪಂಡ್ಪುಣಿ ನಾರಾಯಣ ಗುರುನ ನೆಕ್ ಅರ್ನ ದಿನ ಕಾರು ಎಂಗಲ್ನ ತಿಗಲಿಡಿದೀಲೆಕ್ಕ ಆತಂದು ಎಂದು ಪಂಡೇರು. ಆಯ ಬಿಲ್ಲವೆತ್ತು ಆಯ ಕಾಂಗ್ರೆಸ್ದ ಮೆದುಳ್ದ ಬಿಲ್ಲವೇ, ಆಯ ಭಾರತೀಯ ಬಿಲ್ಲವೇ ಆತನ ಖಂಡಿತ ಆಯ ಪಣ್ತೆ ನೆನಪುದಿಲೆ. ಇನ್ನಿಗೆ ನಾರಾಯಣ ಗುರುನ ಈ ಮಣ್ಣು ಎಂಕುಲುಂತದ ನಳಿನ್ ಕುಮಾರ್ ಉಳ್ಳೇರು ಅವಳು ನಾರಾಯಣ ಗುರು ಉಳ್ಳೇರು ಯಾನ್ಲವರಿ ಬಿಲ್ಲವೇನೆ, ಯಾನು ಸಾಂಚಾ ಬಿಲ್ಲವೇ, ಭಾರತೀಯ ಬಿಲ್ಲವೇ ನೆನಪುದಿಲೆ. ಮೂಲ ಕುಲಿತ್ತೆ ಬೋಡ ಬಟ್ಟೆತ್ತುವೇರು ಬಿಲ್ಲವ ಬಂಟವ ಬಣ್ಣ ಬಂತೊಂದುಲ್ಲೇರು. ಉಡುಪಿಡಿ ಅರಿಪುಣಿ ಬಿಲ್ಲವ ಬಂಟ, ಮೂಲೇರು ಬಿಲ್ಲವ ಬಂಟ. ಮೂಲು ಕಾಂಗ್ರೆಸ್ ಬಿಲ್ಲವೇ, ಉಡುಪಿಡು BJP ಬಿಲ್ಲವೇ. ಮೂಲು BJP ಬಂಟೆ ಅವಳು ಕಾಂಗ್ರೆಸ್ ಬಂಟೆ ನೆನಪುದಿಲೆ. ಬಂಟೆ ರಿಪ್ಪಡೆ ಯಾರವರು, ಬಿಲ್ಲವೇ ಇಪ್ಪರೆ ಯಾರು, ಮೊಗವೀರು ರಿಪ್ಪರೆ ಯಾರು. ನಿಖಲಿಗೆ ಹಿರಿಯರ ಪಂತ್ರ ನೆನಪಲ್ದೊಂದುಲ್ಲೆ. ಕಡಲಾಯೆ ಮಡಲಾಯೆ ಒಕ್ಕೆಲಾಯೆ, ಕಡಲಾಯೆ ಮಡಲಾಯೆ ಒಕ್ಕೆಲಾಯೆ. ಮೊಗವೀರರು ಬಿಲ್ಲವೆರು ಬಂಟೆರು ಒಂಜೆ ಅಪ್ಪನ ಕುಡಿಕೊಲು ಒಂಜೆ ಅಪ್ಪನ ಕುಡಿ ನಕಲು ಬಂದ್ಪಣ ಚಿತ್ರ ವಿಚಾರ ನೆನಪಲ್ದೊಂದುಲ್ಲೆ. ಎಂಕಲ್ನಟ್ಟು ದಕ್ಷಿಣ ತುಳುನಾಡು ಜಾತಿಗೆ ಮುಖ್ಯ ಹತ್ತು ನಮ್ಮ ಜಾತಿಗೋಸ್ಕರ ನಮ್ಮ ಪುಟ್ಟದ ಹತ್ತು ಎಲ್ಲ ಓಟು ಜಾತಿಗೆ ಆಪನ ಓಟು ಹತ್ತು, ಬಿಲ್ಲ ಮಹಾಮಂಡಲಗ ಓಟು, ಬಂಟರ ಸಂಘಗಾಪನ ಓಟ್ ಹತ್ತು, ಕುಲಾಲನ ಸಂಘಾಪನ ಓಟ್ ಹತ್ತು, ಎಲ್ಲ ಓಟು ನಿಖಿಲೆಗೆ ನುಪ್ಪು ಕೊರ್ನ, ನೀರು ಕೊರ್ನ, ಗಾಳಿ ಕೊರ್ನ, ಸೂ ಕೊರ್ನ, ಬಲ್ಪು ಕೊರ್ನ ಭಾರತಕ್ಕೋಸ್ಕರ ಆಪನ ಅಂಚಿತ್ರ ಓಟು. ಈ ಮಣ್ಣು ಊಟಬಾಳ ಬಟ್ಟ ನಿಖಿಲೆಗೆ ನೆನಪಂತಂದಲ್ಲ ಮುರಣಿದ ಇಂದುವೇ ನಿಕ್ಕಲ ಕಾಸರಗೋಡ್ದ ಕಾಂಜಂಗಾಡು ಎಂಗಲ ಇನ್ಚಾರ್ಜ್ ಇನ್ನು ಕೊಡ್ತೇರು ನಳಿನ್ ಕುಮಾರ್ ಕಟೀಲ್ ರೇಗು ಕಾಂಜಂಗಾಡು ಮುಸ್ಲಿಂ ಲೀಗ್ ದಕ್ಕಲ ಒಂದು ಸಭೆ ಮಲ್ತೇರು 25/7/2023 ಆ ಮೆರವಣಿಗೆ ಅಕುಲ್ ಪಂತನ ಭಾಷಣ ಎಂಚಿನ ಮೂಲ ಮುಸ್ಲಿಮರ ನಕಲೆ ಎನ್ನ ಸಹೋದರ ನನ್ನ ಮಿತ್ರರ ನಕಲು ಉಳ್ಳೇರು ದಾದ ಪಂಡ್ಯರಗಳು ಆ ನೆಕ್ಸ್ಟ್ ಸಭೆಟ್ಟು ಹಿಂದೂಗಳನ್ನು ದೇವಸ್ಥಾನದ ಮುಂದೆ ನೇಣಿಗೆ ಹಾಕುತ್ತೇವೆ, ಅಧಿಕಾರಕ್ಕೆ ಬಂದರೆ ಅವರನ್ನು ಕೊಂದು ದಹಿಸುತ್ತೇವೆ ಪಂಡ್ಯರು ಏರು ಒಂದುವೇ ಮುಸ್ಲಿಂ ಲೀಗ್ ಅವ್ವೇ ಮುಸ್ಲಿಂ ಲೀಗ್ನು ರಾಹುಲ್ ಗಾಂಧಿ ಜಾತ್ಯತೀತ ಸೆಕ್ಯುಲರ್ ಪಾರ್ಟಿಯಿಂದ ಪಂಡನಾಂಡ ಅಲ್ಸ್ತ ಮಲ್ತ ನೋಡು. ಇನಿ ಕಾಂಗ್ರೆಸ್ ಪಕ್ಷದ ಪಿರಾಡು ಉಂತನಕಲು ಮುಸ್ಲಿಂ ಲೀಗ್ SDPI PFI ಈ ಜಿಲ್ಲೆಡು ರಕ್ತಪಾತ ಆದಿತ್ತುಂಡ, ಈ ಜಿಲ್ಲೆಡು ಅನೇಕ ಹಿಂದುಳಿದ ಹತ್ಯಾದಿತ್ತುಂಡ ನೆಕ್ಕ ಕಾರಣ SDPI ಹಿಡಿತ್ತಿನ ಸದಸ್ಯರ ನಗಲು ಅಕ್ಕನ ಪಿರೋಡು ಕಾಂಗ್ರೆಸ್ ಉಂಡು. ಪದ್ಮರಾಜರೇ ಈರನಿ ಎದುರುಗು ಮಾತ್ರ ದಿಯರು ಇನಿ ರಾವಣೆ ಸೀತೆನ ಅಪಹರಣ ಮಲ್ಪೊಡುಂದಾಂಡ ಸನ್ಯಾಸ ವೇಷ ಧರಿಸಿಯೇ ಆಂಡ ರಾಮನ ದೆಪ್ಪೊಡುಂದಾಂಡ ఆయన ಅಂಚ ದೂರ ಕೊನೊಡುಂದಾಂಡ ಮಾರೀಚೆ ಬತ್ತೆ ಜಿಂಕೆ ದುರುಪಾಯಿ ಇನಿ ಮಾರೀಚನ ಪಾತ್ರನು ಪದ್ಮರಾಜರು ಮಲ್ತೊಂದುಲ್ಲೆರು. ಕಾಂಗ್ರೆಸ್ ದ ಪಾತ್ರ ರಾವಣ ಒಂದುಂಡು ಮಾರೀಚನ ತೂದು ಜಿಂಕೆನ ತೂದು ನಿಕ್ಕಲೈತ ಪಿರೋಪಾಯಿರಂದಾಂಡ ಕಾಂಗ್ರೆಸ್ ರಾವಣೆ ನಿಕ್ಕಲ್ನ ಓಟುಂದ ತಂದು ಪೋಪೆ ಅವು ಆ ಒಂದು ಲೆಕ್ಕ ನಮ್ಮ ಜಾಗೃತ ಡಿಪ್ಪನ ಚಿತ್ರನ ಕಾಲಘಟ್ಟ ನಮ್ಮಲ್ಲ ನೆನಪುದಿಲೆ. ಮೂಲ ಬೇತೆ ಮಾತು ಜಾತಕಗಳು ಉಳ್ಳೇರು. ಭಾರತೀಯರೆಲ್ಲ ಬಿಲ್ಲವರಲ್ಲ, ಭಾರತೀಯರೆಲ್ಲ ಬಿಲ್ಲವರಲ್ಲ, ಆದರೆ ಬಿಲ್ಲವರೆಲ್ಲ ಭಾರತೀಯರು, ಬಿಲ್ಲವರೆಲ್ಲ ಭಾರತೀಯರು, ಭಾರತೀಯರೆಲ್ಲ ಬಂಟರಲ್ಲ, ಬಂಟರೆಲ್ಲ ಭಾರತೀಯರು, ಭಾರತೀಯರೆಲ್ಲ ಮೊಗವೀರರಲ್ಲ, ಮೊಗವೀರರೆಲ್ಲರೂ ಭಾರತೀಯರು, ಭಾರತೀಯರೆಲ್ಲ ಮುಸ್ಲಿಮರಲ್ಲ, ಮುಸ್ಲಿಮರೆಲ್ಲರೂ ಭಾರತೀಯರು, ಭಾರತೀಯರೆಲ್ಲ ಕ್ರೈಸ್ತರಲ್ಲ, ಕ್ರೈಸ್ತರೆಲ್ಲರೂ ಭಾರತೀಯರು. ನಮ್ಮ ಮಾತ ಒಂಜೆ. ಇನಿ ಕಾಂಗ್ರೆಸ್ ಇಪ್ಪನಗ ಉತ್ತರ ಭಾರತ, ಪಶ್ಚಿಮ ಭಾರತ, ಪೂರ್ವ ಭಾರತ, ಮಧ್ಯ ಭಾರತ, ದಕ್ಷಿಣ ಭಾರತ ಅಂದ್ರೆ ನಮ್ಮನ್ನು ವಿಭರೆ ಮಲ್ತಿದ್ದೇರು. ಆಂಡ ಭಾರತ ಎಂಕಲ್ಲ ಮೋದಿ ಪಂಡ್ಯರು ಏಕ್ ಭಾರತ್ ಶ್ರೇಷ್ಠ ಭಾರತ್, ಏಕ್ ಭಾರತ್
ಶ್ರೇಷ್ಠ ಭಾರತ ಬಿಜೆಪಿ ನೆಟ್ಟು ಪೂರ್ವ ಪಶ್ಚಿಮ ದಕ್ಷಿಣ ಮಧ್ಯ ಓಲೈಜಿ ಒಂಜೇ ಕಾಶ್ಮೀರ ಭಾರತೀಯರ್ಲ ದಕ್ಷಿಣ ಭಾರತದ ತಮಿಳುನಾಡದ ಭಾರತೀಯರ್ಲ ಒಂಜೇ ದೇಶದಕ್ಕಲು ಒಂಜೇ ನಮ್ಮ ನೆತ್ತರು ಮೂಲಿತನ ಮಾತೆಲ್ಲ DNA ತೆಪ್ಪುಲೆ ಹಿಂದುತ್ವದನೇ DNA ಹೊರತು ಬೇತೆ ಓಲೈಜಿ ಐಕೋಸ್ಕರ ಇನಿ ಕಡೆ ಕಾದ ಪದ್ಮರಾಜರಿಗೆ ಅನ್ನೋ ಒಂದು ಸವಾಲುಂಡು ಬಿಲ್ಲವೇರು ಮೂಲ ಓಟ್ ಕೊರ್ಲೆ ಬಣ್ಣದಲ್ಲಿರತ್ತ ಎಂಕಲ್ನ ಬಿರುವೇರು ಕುಡ್ಲದ ಸಂಸ್ಥಾಪಕ ಆಯ್ನ ಉದಯ ಪೂಜಾರಿ ನಮ್ಮ ಮೂಲ ಕೊಲ್ಲುದ್ರಂಚೆತ್ತನ ಕೇಳಾರಡ ಒಂಜಿ ಮನವಿ ಕೊರಿಯರು ದಾದ ಮನವಿ ನಳಿನನ್ನ ಇರ್ನ ಕಾಲಡು ಈ ಬ್ರಿಟಿಷರ್ ದೀನಂಚಿತ್ತನ ಪುದರ್ ದೀನಂಚಿತ್ತನ ಲೇಡಿ ಇಲ್ಲಿ ಬ್ರಿಟಿಷರ್ನ ಕುರು ಅಕ್ಕಲು ಇಚ್ಚಾರು ಅಕ್ಕಲ ಕುರುದ್ ಮೂಲು ದಾಲೆ ಐಕ್ ಒಂದು ಕುದುರೊಳೆ ದೇವಸ್ಥಾನ ಪೋಪನ ಮಾರ್ಗದ ಹೆಬ್ಬಾಗಿಲು ಈ ಹೆಬ್ಬಾಗಿಲದ ವರ್ತಗು ನಾರಾಯಣ ಗುರು ವರ್ತ ನೀರು ದಿಯೋಡು ಪಣದು ಮನವಿ ನಳಿನ್ ಕುಮಾರ್ ಕಟೀಲ್ ಕೊರಿಯರು ನಳಿನ್ ಕುಮಾರ್ ಕಟೀಲ್ ವೇದಿವಾಸನ ಶಾಸಕರ್ಲೆತ್ತದು ಕುಲ್ಲಾದು ನೆತ್ತ ಒಂಜಿ ಸತ್ಯನ ಪಂಡೇರು ಒಂದು ಸತ್ಯ ಒಂದು ಮಲ್ಪೋಡು ಪಣದು ಮೇಯರ್ ಆಯ್ನ ಪ್ರೇಮಾನಂದ್ ಶೆಟ್ಟಿ ಅವಾಗ ದಿವಾಕರ್ ಅರಳಿ ಪಡೆಯರು ನೇನು ನಿಕಲು ಮಂಗಳೂರು ಕಾರ್ಪೊರೇಷನ್ ಮೀಟಿಂಗ್ ದಿಯೋಡು ನಿರ್ಣಯ ಮಲ್ತದು ಅವಳು ನಾರಾಯಣ ಗುರು ವೃತ್ತ ಮಲ್ಪನ ಒಂಜಿ ಅನುಮೋದನೆನು ನಿಕಲು ಮಂಗಳೂರು ನಗರ ಪಾಲಿಕೆ ಮಲ್ಪೇರ್ ಪಂಡೇರು ನಳಿನ್ ಕುಮಾರ್ ಕಟೀಲ್ನ ಪಾತೆರಗು ವೇದವ್ಯಾಸರ್ನ ಪಾತೆರನು ಮಹಾ ನಮ್ಮ ನಗರ ಪಾಲಿಕೆ ಪಾಸ್ ಮಲ್ತದು ಮೂಡದ ಎಂಕಲ್ನ ಚೇರ್ಮನ್ ಇತ್ತೇರು ರವಿಶಂಕರ್ ಮಿಜಾರ್ ಅರಡ ದುಡ್ಡು ಸುಮಾರು 52 ಲಕ್ಷ ಆತನ 62 ಲಕ್ಷ ರೂಪಾಯಿ ಆತ ಸುಂದರವಾಯಿನ ಚಿತ್ತನ ಮಲ್ತಿರತ್ತ ಐನ ವಿರೋಧ ಮಲ್ತನ ಅರಿಯರು ಮೂಲ ಪೂಜಾರ ಕುಳಿತರ ಕೆಬಿಕೋ ನೇನು ಫಸ್ಟ್ ವಿರೋಧ ಮಲ್ತೀನಿ ಅವಳು ನಾರಾಯಣ ಗುರು ವ್ರತ ಆಗಬಾರದು ಅವಳು ಮಲ್ಪರ ಬಲ್ಲಿ ಬಣ್ಣದು ಹೇಳಿಕೆ ಕೊರ್ನಾರು ಮಾಧ್ಯಮಲೆಗೆ ಒಂದು ಬೈಟ್ ಕೊರ್ನಾರು ಇಂದುವೇ ಪದ್ಮರಾಜ್ ದಂಬುತ್ತಂಡ ನಿಜವಾಯಿನ ಬಿಲ್ಲ ಅಂದಂಡ ಹಿಂದೂ ಅಂಡ ಕುದುಳಿ ಗೋಕನಾಥ ಕ್ಷೇತ್ರಕ್ಕೆ ಬತ್ತು ಬಣ್ಣ ಯಾನು ಪಂತಿಜಿ ಬಣ್ಣ ಪನ್ಪಣ ಧೈರ್ಯ ಉಂಡ ಬಿಲ್ಲವರೆಗೆ ಎರಡು ವಿರೋಧ ಮಾತ್ರ ಯಾರು ನಿಕುಲ್ ಬಿಲ್ಲವರೆಗೆ ಒಟ್ಟು ಕೊರ್ಲೆ ಮೂಲು ಸತೀಶ್ ಕುಂಪಳ ಓಟು ಗುಂತಿಯರು ಮುರಣಿ ಆಳ್ವರೆ ಏರು ಉಂತೀನಿ ಸತೀಶ್ ಕುಮಾರ್ ವಾಜಾತಾರಿ ಬಿಲ್ಲವೇ ಮೂಲು ಎದುರು ಗುಂತಿನ ಓಟು ಏರು ಯೂಟಿ ಖಾದರ್ ಏರಾರು ಮುಸ್ಲಿಂ ಬಿಲ್ಲವಾಯಿ ನಚ್ಚತನ ಪದ್ಮರಾಜ್ ಓಟು ಕೇನಿ ಏರಿಗೆ ಮುಸ್ಲಿಮ್ಗ ಅದು ಬಿಲ್ಲವಗ ಏರೆಗೆ ಹೆಣ್ಮಗಳಿಟ್ಟು ಭಾಷಣ ಮಲ್ತಿರಾರು ಮೂಲ ಹೆಣ್ಮಗಳಿಟ್ಟು ಅಪ್ಪಗ ನಿಕಲ್ನ ಬಿಲ್ಲವಾದಿಗೆ ಓಡಿ ಬೋದಿತ್ತು ಉಮಾನಾಥ್ ಕೋಟ್ಯಾನ್ ಭಾರಿ ಅರ್ನ ಬಗ್ಗೆ ಪಾಡುವರು ಬಿಲ್ಲವರೆಗೂ ಅಂಚ ಮಲ್ತೇನೆ ಪಾಡುವರು ವ್ಯಾಟ್ಸಪ್ ಪಾಡುದಿಲ್ಲೇರು ಅವನು ಉಮಾನಾಥ್ ಕೋಟ್ಯಾನ್ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರಾಯ್ ಉಂದುವೇ ಪದ್ಮರಾಜ್ ಮಿಥುನ್ ರೈಗೆ ಓಟಿಗೆ ನೀನಿ ಉಮಾನಾಥ್ ಕೋಟ್ಯನ್ನ ಸೋಲಿಸಿ ಮಿಥುನ್ ರಾಯನ್ನ ಗೆಲ್ಲಿಸಿ 11 ಕೋಟಿ ಭಾಷಣ ಮಲ್ತೇರು ಅಪ್ಪಗ ಈ ಬಿಲ್ಲ ಬಗದಾನೆ ಗೊತ್ತಾಯ್ಜಿ ಈಗಲೇ ಗೊತ್ತಾಯ್ತು ಜನಾರ್ದನ್ ಪೂಜಾರಿ ನಾನು ಜನಾರ್ದನ್ ಪೂಜಾರಿ ಆಪ್ತ ಪುಗೆಲ್ಗೆ ಕೈದಿದ್ದು ಒಂಜಿ ಪಟ ಪಾಡ್ದು ನಾನು ಭಾರಿ ಹತ್ತಿರದವ ಬಣ್ಣ ಅವೇ ಜನಾರ್ದನ್ ಪೂಜಾರಿಗೆ 2016 ಈ ಜಿಲ್ಲೆದ ಮಂತ್ರಿ ಆದಿತ್ಯನ ರಮಾನಾಥ್ ರೈಕಲು ಅತ್ಯಂತ ಅವಾಚ್ಯ ಶಬ್ದ ಬೈತರು ಸುರತ್ಕಲ್ದ ಬಂಟರ ಭವನದ ಮದಿಮೆದ ಹಾಲುಡು ಏರಾಳೊಂಜಿ ಪೂಜಾರಿ ಪಾತಿರ್ದಿನ ಚಂದ್ರಾಸರೆ ಏರಾಣ್ಲ ಒಂಜಿ ಬಿಲ್ಲ ವಾ ಸಂಘ ಖಂಡನೆ ಮಲ್ತದ ನಾ ನಿರ್ಣಯಕ್ಕೆ ಹರಿಕೃಷ್ಣ ಬಂಟ್ವಾಳ್ವರಿ ಮಾತ್ರ ಒಂದು ಖಂಡನೆ ಮಲ್ತದ ರಮಾನಾಥ್ ರೈನ ಸಚಿವ ಸ್ಥಾನ ತೆಪ್ಪಡು ಬಂಡೆ ಈ ಜಿಲ್ಲೆದ ವಾ ಪೂಜಾರಿ ಪಾತಿರ್ತಿಜೆ ಐ ಆಮ್ ದ ಓನ್ಲಿ ಒನ್ ಪರ್ಸನ್ ಐನ್ ಅಗೇನ್ಸ್ಟ್ ಮಲ್ತಾನೆ ಆಡು ಜನಾರ್ದನ್ ಪೂಜಾರಿಯನ್ನ ಎನ್ಕೌಂಟರ್ ಮಾಡಿಕೊಳ್ಳಬೇಕು ಅವನನ್ನು ಪಕ್ಷದಿಂದ ಡಿಬಾರ್ ಮಾಡಬೇಕು ಅವನನ್ನು ಓಡಿಸಬೇಕು ಅವನಿಗೆ ಧಿಕ್ಕಾರ ಹಾಕ್ಬೇಕು ಬಣ್ಣದ ಟಿವಿ ಬೈದನು ಟಿವಿ 9 ಬೈದನು ಪಬ್ಲಿಕ್ ಟಿವಿ ಬೈದನು ಸುವರ್ಣ ನ್ಯೂಸ್ ಬೈದನು ನಿಕ್ಲೆಗೆ ನೀ ಮರತು ಬೋದಿ ಪಾಡ ಹರಿಕೃಷ್ಣ ಬಂಟ್ವಾಳ ಮರ್ತಿಜಿ ಒಂಜಿ ಬಿಲ್ಲವ ಸಂಘ ಖಂಡನೆ ಮಲ್ತಿಜಿ ಇನಿ ಯಾನ್ ಬಿಲ್ಲವರೆಗೆ ಓಟು ಕೊರ್ಲೆ ಬಂದ್ಪಂಚನ ಬಿಲ್ಲವರು ಉಳ್ಳೆರತ್ತ ಅಕ್ಕುಲ್ಲ ಕೇಂದ್ರಿ ಹರಿಕೃಷ್ಣ ಬಂಟ್ವಾಳ ಉರಿ ಏನು ಖಂಡನೆ ಮಲ್ತೀನಿ ಅನಪಗ ಏರ್ಲ ಮಲ್ತಿದ್ದಾರೆ ಹೆಂಗ ಜೊತೆಗೊರ್ಲೆ ನಿಕ್ಲೇರ ಕಂಡ ಮಲ್ತಂದ್ ಈ ಜನ ಪೂಜಾರ್ನಕ್ಲು ಉಳ್ಳಾರತ್ತ ಮಣಿ ಪಂದ್ಯ ಕುಲ್ಯಾರು ಅರೆಂಡು ಪಾರ್ಟಿ ವಜಾ ಮಲ್ಪಡ ಬಣ್ಣದು ಇನ್ನಿತ್ತ ಮುಲ್ತ ಉಸ್ತುವಾರಿ ಸಚಿವೆ ದಿನೇಶ್ ಗುಂಡೂರಾವ್
ಮನವಿ ಕೊರಿಯರ್ ಮಕ್ಕಳು ಉಂದ್ವೆ ಮಿತುಂಡ್ರೈ ಉಂದ್ವೆ ಲೋಬೋ ಉಂದ್ವೆ ಐವನ್ ಉಂದ್ವೆ ರಮಾನತ್ರ ಕೊರಿಯರ್ ಆಂಡ ಗುಚ್ಚಾಟ ಮಲ್ತುಜರಾರು ಆಂಡ ಆರ್ದಾನೆ ಮಂಡ್ಯಾರು ಈ ದೇಶದ ಭ್ರಷ್ಟಾಚಾರ ಉಂತಾವಡುಂದಾಂಡ ಮೋದಿಯೇ ಈ ದೇಶ ಬೊಕ್ಕ ಪ್ರಧಾನಮಂತ್ರಿ ಆದ ಬರೋಡು ಬಂದು ಜನಾರ್ದನ್ ಪೂಜಾರಿ ಸ್ಟೇಟ್ ಬರೆಯರು ಈ ದೇಶದ ರಾಮ ಮಂದಿರ ಅವ್ರು ಬಂದು ಸ್ಟೇಟ್ಮೆಂಟ್ ಕೊರಿಯರು ಟಿವಿ ಗೊತ್ತಿದ್ದ ನಿಕ್ಲೆ ವಿಡಿಯೋ ಕಡಪಡಿದ ತೊಲೆ ತೂಲೆ ಅಂದ ಆರು ಬಂಡರು ಒಂದು ಎನ್ನ ಪಾಠದ ಅಭಿಪ್ರಾಯ ಅತ್ತು ಒಂದು ಎನ್ನ ಅಭಿಪ್ರಾಯ ನನಗೆ ನೆನಪು ಪಾತ್ರೆ ಬಂತೆ ಒಂದೇ ಪಾತ್ರೆ ಬೋಲೆ ಬಂತಾರೆ ಆಂಡ್ಲ ಕನ್ನಡ ಪಡು ನನಗೆ ಕಡೆಗೆ ನಿಕ್ಲೆಗೆ ರಾಮ ಮಂದಿರದ ಬಗ್ಗೆ ಯಾರು ರಾಮ ಮಂದಿರ ನಿಕ್ಲೆ ಗೊತ್ತುಂಟು ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು ಯಾರು ಕಾಂಗ್ರೆಸ್ ಕಾಶ್ಮೀರಕ್ಕೆ ಪಾಠ 340 ವಿಧಿ ರದ್ದು ಮಾಡ್ತಾನೆ ವಿರೋಧ ಮಾಡ್ತಾನೆ ಕಾಂಗ್ರೆಸ್ ತ್ರಿವಳಿ ತಲಾಕ್ ರದ್ದಾಯನಕ್ಕೆ ವಿರೋಧ ಮಾಡ್ತಾನೆ ಕಾಂಗ್ರೆಸ್ ಆಂಡ್ ಒಂದು ನಮ್ಮ ದೇಶ ರಾಮ ಮಂದಿರ ಆನಂದಾಂಡ ಇರಾನ್ ಡೀಸೆಲ್ ಕೊರ್ಪುಜಿ ಇರಾಕ್ ಪೆಟ್ರೋಲ್ ಕೊರ್ಪುಜಿ ಸೌದಿ ದಕ್ಕಲು ಗ್ಯಾಸ್ ಕೊರ್ಪುಜರು ಇಡೀ ಅರಬ್ ಕಂಟ್ರಿ ಡೀಸೆಲ್ ಉಂತಾ ಉಂಡು ಪೆಟ್ರೋಲ್ ಉಂತಾ ಉಂಡು ಗ್ಯಾಸ್ ಉಂಡು ಉಂತಾ ಉಂಡು ಈ ದೇಶದ ರಕ್ತಪಾತ ಆಪಣ ಬಂಡೇರು ಕಾಂಗ್ರೆಸ್ ತಗಲು ಮಂದಿರ ಮಲ್ತೆರು ಮೋದಿಯರು ಪೆಟ್ರೋಲ್ ಉಂತುದನಾ ಡೀಸೆಲ್ ಉಂತುದನಾ ಗ್ಯಾಸ್ ಉಂತುದನಾ ಇಜ್ಜತ್ತೆ ಮೋದಿ ಪಂಡ ಏರು ಗೊತ್ತು ನೆನಿಕಲಿಗೆ ಒಂದು ಸತ್ಯನಾರಾಯಣ ಪೂಜೆ ಅಬುದಾಬಿಡ್ ಮಲ್ತನೆಕ್ ಹೆಜೆ ಮಾಡಿದ ಹರೀಶ್ ದೇವಾಡಿಗನು 9 ತಿಂಗಳು ಜೈಲು ಬಾಡಿಯರು 9 ತಿಂಗಳು ಜೈಲಿತ್ತೇರು ನಿಕ್ಕಲು ಪೇಪರ್ ಜನ ಓದ್ದಾರ ಮರದ ಪೇರು ಅದಕ್ಕಿಷ್ಟೇ ಮರಪೂಜೆ ಹರೀಶ್ ದೇವಾಡಿಗ ಬಂದ್ಮಾಡಿ 9 ತಿಂಗಳು ಜೈಲು ಕೊಲ್ಲಾರು ಒಂಜಿ ಇಲ್ಲದ ಉಲೈ ಖಾಲಿ ಸತ್ಯನಾರಾಯಣ ಪೂಜೆ ಮಲ್ತನೆಕ್ ಮಲ್ತಾರು ಅಂಚಿತ್ತನ ಅಬುದಾಬಿಡ್ ಮೋದಿಯರು ವಸುದೈವ ಕುಟುಂಬಕಂ ಹಿಂದುತ್ವ ಪಂಡ ಜಗತ್ತಿ ಒಂಜಿ ಕುಟುಂಬ ಪನ್ನಂಚಿತ್ತಿನ ಆನೋ ಭದ್ರ ಕೃತಮವಂತ ಈಶ್ವತಃ ಪನ್ನಂಚಿತ್ತಿನ ಭಾರತ ಲೋಕ ಸಮರ್ಥ ಸುಖಿನೋ ಭವಂತು ಪನ್ನ ಭಾರತ ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಶಶುಶಾಲಿನಿ ದೇಶೋಯಂ ಕ್ಷೋಭರಹಿತಂ ಸಜ್ಜನ ಸಂತ ನಿರ್ಭಯ ಪನ್ನಂಚಿತ್ತಿನ ಭಾರತ ಅಂಚಿತ್ತಿನ ಭಾರತ ಹಿಂಸೆ ಇಜ್ಜಂದನ ಭಾರತ ದ್ವೇಷ ಮಲ್ಪಂದನ ಭಾರತ ಬಂಡದು ಅಲ್ತ ದೊರಕಲೆಗೆ ಕನ್ವಿನ್ಸ್ ಮಾಡ್ತದೆ 27 ಎಕರೆ ಅಬಿದಾಬಿಡು ಒಂದು ದೇವಸ್ಥಾನ ಕಟ್ಟರೆ ಜಾಗದ ತಂದು 1 ಕೋಟಿ ರೂಪಾಯಿ ಖರ್ಚು ಮಾಡ್ತದೆ ಏಷ್ಯಾ ಖಂಡದನೇ ದೊಡ್ಡ ಬಲ್ಲ ದೇವಸ್ಥಾನ ಅವ್ರು ಸ್ವಾಮಿ ನಾರಾಯಣ ಮಂದಿರ ಕಟ್ಟತ್ತ ಪೈನಂಚಿತ್ತಿನ ಅಲ್ತ ದೊರೆನ ತನಿಟ್ಟು ಮಣ್ಣನ್ನು ತುಂಬಾದು ಶಿಲಾನ್ಯಾಸ ಮಲ್ಪದು ಜಗತ್ತಿಗೆ ಒಂದು ಸಂದೇಶ ಕೊಟ್ಟಂಚಿತ್ತಿನ ಮಹಾನ್ ಸಂತ ಪ್ರಧಾನಿ ತುಂಡ ಅವು ನರೇಂದ್ರ ಮೋದಿ ಸ್ವಾಮಿ ನರೇಂದ್ರ ಮೋದಿ ಜಗತ್ತುಗಾಂಡು ಒಂಜಿ ವೇಳೆ ಇಸ್ಲಾಂ ಮುಸ್ಲಿಮರಿಗೆ ಮೋದಿ ವಿರೋಧ ಮಲ್ಪೇರಂಡ ಬಿಜೆಪಿ ಮುಸ್ಲಿಂ ವಿರೋಧ ಮಲ್ಪಂಡ ಇನಿ ಆಕುಲ್ ನಂಗೆ ದೇವಸ್ಥಾನ ಕಟ್ಟೆರು ಬಿಡ್ತೇರ ಇಜ್ಜಿ ಮುಸ್ಲಿಮೇರು ನೆಂಚ ಹಿಂದುಲೇನು ಈ ದೇಶ ಭಾರತೀಯ ತೂಪಣ ಮೋದಿ ತೂಪೇರ ಅಂಚನೆ ಮುಸಲ್ಮಾನರಲ್ಲ ಒಂದೇ ನೆಟ್ಟು ತೂಪೇರು ಆಂಡ ಎಂಕುಲು ವೈಕ್ ವಿರೋಧ ಈ ದೇಶದ ನುಪ್ಪ ಉಂಡದು ಈ ದೇಶದ ನೀರು ಬರ್ದು ಈ ದೇಶದ ಗಾಳಿ ಸೇವನೆ ಮಲ್ಪಣ ಮುಸ್ಲಿಂ ಪಡು ಕ್ರಿಶ್ಚಿಯನ್ ಪಡು ಏರೇ ಪಡು ಈ ದೇಶಕ್ಕೆ ವಿರುದ್ಧವಾದ ಘೋಷಣೆ ಪಾಡಂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಪಾಡಂಡ ಆಯನ ಬುಡುಪನ ಪ್ರಶ್ನೆ ಇಜ್ಜಿ ಒಂದು ಬಿಜೆಪಿದ ಒಂದು ಸಿದ್ಧಾಂತ ಗ್ಯಾರಂಟಿ ಅದಕ್ಕೋಸ್ಕರ ಇನ್ನು ಭಾರತೀಯರು ಒಂಜಾಪನಂಚಿತನ ಅಗತ್ಯ ಉಂಡು ಹಿಂದೂ ಮುಸ್ಲಿಂ ಮಾತೆರ್ಲ ಈ ದೇಶ ನೂತನ 1,000 ವರ್ಷ 2047 ಇಸ್ವಿಡ್ ಭಾರತ ಸಂಪೂರ್ಣ ವಿಕಸಿತ ಭಾರತ ಆಪಡು ನಮ್ಮ ಅಮೆರಿಕಾಗ ಕೈ ನಟ್ಟುದ ಪರಿಸ್ಥಿತಿ ಬರ್ಪುಜಿ ಇಂಗ್ಲೆಂಡ್ಗೆ ನಟ್ಟುದ ಪರಿಸ್ಥಿತಿ ಬರ್ಪುಜಿ ರಷ್ಯಾದ ನಟ್ಟು ಬರ್ ಈ ದೇಶದ ಪ್ರತಿ ಒಂದು ಕ್ಷೇತ್ರ ಕೃಷಿ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ವಿಜ್ಞಾನ ಕ್ಷೇತ್ರ ರಕ್ಷಣಾ ಕ್ಷೇತ್ರ ಕೈಗಾರಿಕಾ ಕ್ಷೇತ್ರ ಮಾತೆಟ್ಲ ಭಾರತನೇ ಭಾರತ ನಂಬರ್ 1 ಆಪಡು ಆ ನಂಬರ್ 1 ಆವಡುಂದಾಂಡ ಯೋಚನೆ ಮಲ್ಪಲೆ ಮುಸ್ಲಿಂ ಲೀಗ್ ST ಪೈದಕಲ್ನ ಪ್ರವೀಣ್ ನೆಟ್ಟಾರ್ನ ಕೇಸುಡು ಈ NIA ಆವಡುಂದಾಂಡ ಕಾರಣ ಅಂದೇ ಎಂಕಲ್ ನಂಬೇರು ಏರು ನಳಿನ್ ಕುಮಾರ್ ಕಟೀಲ್ ಇಜಿಂದಂಡಿ ಕಾಂಗ್ರೆಸ್ ತಗಲು ಆಪಜಿತ್ತುಂಡು ನಳಿನ್ ಕುಮಾರ್ ಕಟೀಲ್ ಫೋರ್ಸ್ಡು NIA ಪ್ರವೇಶ ಆಂಡು ಅರೆಸ್ಟ್ ಮಲ್ತೇರು ನಮ್ಮ ಬಂಟ್ವಾಳದ ನಂದಾವರಡು ಮೋದಿಗೆ ರ್ಯಾಲಿಗೆ ಬಿಹಾರದ ಬಾಂಬ್ ಪಾಟ್ ನಂಚುತ್ತನ 5 ಜನ ಅರೆಸ್ಟ್ ಮಾಡ್ತೇರು ಅಕ್ಕಲ ತಿಕ್ಕನ ಸಾಹಿತ್ಯ ಅಂದ್ಕೊಂಡ ಅವಳು ಬಾಂಬ್ ಪಾಟ್ನಕ್ಕೆ 25 ಲಕ್ಷ ರೂಪಾಯಿ ಎಂಕಲ್ನ ಬಂಟ್ವಾಳದ ನಂದಾವರದು ಟ್ರಾನ್ಸ್ಫರ್ ಮಲ್ತನಂಚಿತ್ತನ ತಿಕ್ಕಡು ಅಕ್ಕಡ ತಿಕ್ಕನ ಲೆಟರ್ ಇತ್ತನಂಚಿನ 2047ಕ್ಕೆ ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡುತ್ತೇವೆ ಅನ್ಪಂಚಿತ್ತಿನ ನಿಕ್ಕಳ ಯೋಜನೆ ಓಟು ಪಾಟ್ ಅಂಚಿತ್ತಿನ ಬಿಲ್ಲ ಬೇರೆ ನೀ ಕೊಟ್ಪಣ ಈ ನೀಕಳು ಒಂಜೊಂಜಿ ಕಾಂಗ್ರೆಸ್ ಕೊಟ್ಪಣ ಓಟು ಪದ್ಮರಾಜರೇ ಈ ಬಿಲ್ಲವೆರ್ನ ಹೀರೋ ಆಪುಜಾರು ಬಿಲ್ಲವೆರ್ನ ವಿಲನ್ ಆಪಾರು ಎಲ್ಲಂಜಿ ಚುನಾವಣೆ ಕಾಡಿಟ್ಟು ಬಿಲ್ಲವೆರ್ನ ಹೀರೋ ಆಪುಜಾರು
ಬಿಲ್ಲವೆನ್ನ ವಿಲನಾಪರ ನೆನಪುದಿಲ್ಲ. ಈ ಎಲ್ಲ ಮಣ್ಣು ತುಳುನಾಡ್ದ ಮಣ್ಣಡು ನಾರಾಯಣ ಗುರು ಬತ್ತದೇರು, ಈ ಮಣ್ಣಡು ಕೋಟಿ ಚೆನ್ನಯ್ಯರ ಪುಟ್ಟಿದರು, ಈ ಮಣ್ಣಡು ಹಬ್ಬಕ್ಕೆ ಪುಟ್ಟಿದರು, ಈ ಮಣ್ಣಡು ದೇವ ಪುಂಜರ್ ಪುಟ್ಟಿದರು, ಈ ಮಣ್ಣಡು ಸಿರಿ ಪುಟ್ಟದಲ್ಲ ಅಪ್ಪೆ ಇಂಚಿತ್ತಿನ ಮಣ್ಣಡು ದ್ರೋಹ ಮಲ್ತನ, ಈ ಮಣ್ಣಿಗೆ ದ್ರೋಹ ಮಲ್ತನ ವಾ ಹಿಂದೂ ಆವಡು ವಾ ಮುಸಲ್ಮಾನ್ ಮಾಡು ಅವರ ಕ್ರೈಸ್ತವಡು ಅಕಲ್ನ ಬದುಕು ಖಂಡಿತ ಕತ್ತಲೆಗೆ ಓಪಣ ತಂದೆ ಬೊಲ್ಪುಗು ಪೋಪುಜಿ ಬಣ್ಣ ವಿಚಾರಣೆಗಳು ತುಂಬುದು ರಡ್ಡು ಪಾತ್ರೆಗೆ ಅವಕಾಶ ಕೊಡಂಚಿತ್ತನ ಮಾತ ಬಂಧುಲೆಗೆ ಪನ್ಪೆ ಬುಲಾ ಭಾರತ್ ಮಾತಾಕಿ. ದೀಪನವನ್ನು ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಿರಿಯರಾಗಿರ್ತಕ್ಕಂಥ ಹರಿಕೃಷ್ಣ ಬಂಟ್ವಾಳ ಅವರೇ, ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಗಿ ಅವರೇ, ಹಿಂದುಳಿದ ವರ್ಗದ ರಾಜ್ಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ RC ನಾರಾಯಣ್ ಅವರೇ, ಮಂಡಳದ ಪ್ರಭಾರಿಗಳಾಗಿರ್ತಕ್ಕಂಥ ದಿನೇಶ್ ಹಮ್ಟೂರ್ ಅವರೇ, ಜಿಲ್ಲೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ, ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರಾಗಿರ್ತಕ್ಕಂಥ ಯಶವಂತ್ ಅಮೀನ್ ಅವರೇ, ರವಿಶಂಕರ್ ಅವರೇ, ಶಶಿಧರ್ ಅವರೇ, ರವಿ ಸೋವೂರ್ ಅವರೇ, ಹಿರಿಯರಾಗಿರ್ತಕ್ಕಂಥ ಸೀತಾರಾಮನ್ ಅವರೇ, ಚಂದ್ರ ಸುಚಿಲ್ ಅವರೇ, ಚಂದ್ರ ಸುಳ್ಳಾಲ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಬಂಧುಗಳೇ, ಮಾತೆಯರೇ, ಸಹೋದರರೇ, ಹಿಂದುಳಿದ ವರ್ಗದ ಕೈಯಲ್ಲಿ ಅಧಿಕಾರ ಸಿಕ್ಕಾಗ ಹೇಗಾಗತ್ತೆ ಅನ್ನೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು. ಒಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಸಾಮಾನ್ಯ ಕುಟುಂಬದಲ್ಲಿ ಬಂದಿರತಕ್ಕಂಥ ಕಡು ಬಡತನದಲ್ಲಿ ಬಂದು ಬೆಳೆದು ಹಿಂದುಳಿದ ವರ್ಗದ ಮುಖಾಂತರವಾಗಿ ಜನನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯ ಕೈಯಲ್ಲಿ ಅಧಿಕಾರ ಕೊಟ್ಟಾಗ ಜಗದ್ವಂದ್ಯ ಭಾರತ ನಿರ್ಮಾಣ ಆಗಿದೆ. ಜಗತ್ತಿನ ಎತ್ತರಕ್ಕೆ ಭಾರತ ಹೋಗುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹಾಗಾಗಿ ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಹರಿಕೃಷ್ಣ ಬಂಟ್ವಾಳ ಅವರು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು, ನಮ್ಮ ವಿಚಾರಧಾರೆಗಳು ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಬಂಧುಗಳೇ, ಇವತ್ತು ಪರಿವರ್ತನೆ ಯುಗದಲ್ಲಿದ್ದೇವೆ. 2014ರಲ್ಲಿ ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆದಾಗ ಈ ರಾಜ್ಯದ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಹೇಳಿದರು, ನರೇಂದ್ರ ಮೋದಿ ಎಲ್ಲಿಯಾದರೂ ಪ್ರಧಾನಿ ಆದರೆ ಈ ದೇಶದಲ್ಲಿ ಗೋಧ್ರಾ ಹತ್ತಿ ಉರಿಯುತ್ತೆ, ಈ ದೇಶದ ಮುಸಲ್ಮಾನರು ದೇಶ ಬಿಟ್ಟು ಹೋಗಬೇಕಾಗತ್ತೆ, ಈ ದೇಶದ ಕ್ರೈಸ್ತರು ದೇಶ ಬಿಟ್ಟು ಹೋಗಬೇಕಾಗತ್ತೆ, ಈ ದೇಶ ವಿನಾಶದ ಅಂಚಿಗಾಗುತ್ತೆ. ಆದರೆ ಸಿದ್ದರಾಮಯ್ಯನಿಗೆ ಇವತ್ತು ಹೇಳ್ತಾನೆ, ಈ ದೇಶದ ಮುಸಲ್ಮಾನ ಈ ದೇಶದಲ್ಲಿ ಉಳಿದಿದ್ದಾನೆ, ಕ್ರೈಸ್ತ ಉಳಿದಿದ್ದಾನೆ, ಜಗತ್ತು ಇವತ್ತು ಭಾರತವನ್ನು ಒಪ್ಪಿಕೊಂಡಿದೆ. ಸಿದ್ದರಾಮಯ್ಯ, ನೀವು ಇವತ್ತು ನಿಜವಾಗಲೂ ಒಬ್ಬ ಮುಖ್ಯಮಂತ್ರಿ, ಈ ರಾಜ್ಯದ ಪ್ರಜೆ ಹೌದು ಅಂತಾದರೆ ನೀವು ದೇಶದಿಂದ ಪಲಾಯನ ಆಗಬೇಕು. ಯಾಕೆ ನೀವು ಅವತ್ತು ಹೇಳಿದ್ರಿ ನರೇಂದ್ರ ಮೋದಿ ಪ್ರಧಾನಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೇನೆ ಅಂತ ಹೇಳಿದ್ರಿ, ನೀವು ಮಾತಿನಂತೆ ನಡ್ಕೋಬೇಕು, ಇವತ್ತು ದೇಶ ಬಿಟ್ಟು ಹೋಗಬೇಕು ಅಂತ ಹೇಳುವಂಥ ಕರೆಯನ್ನು ಇವತ್ತು ಸಿದ್ದರಾಮಯ್ಯನಿಗೆ ಕೊಡ್ತೇನೆ. ಪರಿವರ್ತನೆ ಈಗ ಪ್ರಾರಂಭ ಆಗಿದೆ. 2014ರ ನಂತರ ಇವತ್ತು ದೇಶ ಪರಿವರ್ತನೆ ಆಗ್ತಾ ಇದೆ. ಯೋಚನೆ ಮಾಡಿ, ಈ ದೇಶದ ರಷ್ಯಾ ಮತ್ತು ಉಕ್ರೇನ್ನಲ್ಲಿ ಯುದ್ಧ ಆಯಿತು. 4.5 ಗಂಟೆಗಳ ಕಾಲ ಯುದ್ಧವನ್ನು ನಿಲ್ಲಿಸಿ ಜಗತ್ತಿನಲ್ಲಿ 25,000 ವಿದ್ಯಾರ್ಥಿಗಳ ಕರೆತಂದ ದೇಶ ಅದು ಭಾರತ. ಇದು ಮೋದಿ ಗ್ಯಾರಂಟಿ, ಇದು ಮೋದಿ ಗ್ಯಾರಂಟಿ. ಈ ದೇಶದ ನಾಗರಿಕ ವಿದ್ಯಾರ್ಥಿಗಳನ್ನು ಕರೆತರ್ತಕ್ಕಂಥ ಪ್ರಯತ್ನಗಳಾಗಿ ಜಗತ್ತಿನಲ್ಲಿ ಕೋವಿಡ್ ಬಂತು. ಇಡೀ ಜಗತ್ತು ಭಾರತ ಕಡೆಗೆ ನೋಡಿತು. ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶ ಭಾರತ, ವಿಜ್ಞಾನದಲ್ಲಿ ಹಿಂದೆ ಇರತಕ್ಕಂಥ ದೇಶ ಭಾರತ, ಆಸ್ಪತ್ರೆಗಳು ಕಡಿಮೆ ಇರತಕ್ಕಂಥ ದೇಶ ಭಾರತ, ವೆಂಟಿಲೇಟರ್ಗಳು ಇಲ್ಲದೆ ಇರತಕ್ಕಂಥ ಭಾರತ, ವೈದ್ಯರುಗಳ ಕೊರತೆ ಇರತಕ್ಕಂಥ ದೇಶ ಭಾರತ. ಹೇಗೆ ಉಳಿಯುತ್ತೆ ಅಂತ ಕಾದರು, ಆದರೆ ದೇಶದಲ್ಲಿ ಕೋವಿಡ್ ನಿರ್ವಹಣೆ ಮಾಡಿದ ಮುಂಚೂಣಿಯ ದೇಶ ಅದು ಭಾರತ. ಈ ದೇಶ ಜನರ ರಕ್ಷಣೆಯನ್ನು ಮಾಡಿದ್ದು ನರೇಂದ್ರ ಮೋದಿ. ಇದು ಮೋದಿ ಗ್ಯಾರಂಟಿ, ಇದು ಮೋದಿ ಗ್ಯಾರಂಟಿ. ನಾವು 2014 ಮತ್ತು 2019ರಲ್ಲಿ ಒಂದಷ್ಟು ಪ್ರಣಾಳಿಕೆಗಳನ್ನು ಕೊಟ್ಟಿದ್ದೆವು. ಆ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ, ಆ ಪ್ರಣಾಳಿಕೆಯಲ್ಲಿ 370 ಕಾಶ್ಮೀರ ರದ್ದು, ಆ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ, ಆ ಪ್ರಣಾಳಿಕೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬಂಧುಗಳೇ, ಇವತ್ತು ರಾಮನವಮಿ, ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ಆ ಬಾಲರಾಮನಾಗಿ ಇವತ್ತು ಮಂದಿರದ ಒಳಗೆ ಪ್ರವೇಶ ಮಾಡಿದ್ದಾನೆ. ಮಂದಿರದ ನಿರ್ಮಾಣ ಆಗಿದೆ. ಪ್ರಣಾಳಿಕೆ ಒಂದು ಮಾತನ್ನು ಈಡೇರಿಸಿದ್ದೇವೆ.
370ನೇ ವಿಧಿ ರದ್ದತಿ ಮಾಡಿ ಕಾಶ್ಮೀರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದೇವೆ. ಮಹಿಳಾ ಮೀಸಲಾತಿ ಇವತ್ತು 33% ಕೊಟ್ಟ ದೇಶದ ಮೊದಲ ಪ್ರಧಾನಿ ಅದು ನರೇಂದ್ರ ಮೋದಿ. ಇವತ್ತು ಮಹಿಳೆಯರಿಗೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಿ. ಇವತ್ತು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡುವುದರ ಮುಖಾಂತರ ನಮ್ಮ ಹಿಂದುಳಿದ ವರ್ಗಗಳಿಗೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಪ್ರಧಾನಿ ಇವತ್ತು ನರೇಂದ್ರ ಮೋದಿ. ಹಾಗಾಗಿ ಹೇಳಿದೆ, ಪ್ರಣಾಳಿಕೆಯಲ್ಲಿ ಹೇಳಿರುವಂಥ 100ಕ್ಕೆ 100% ಅನುಷ್ಠಾನಗೊಳಿಸಿ ಬಂದಿದ್ದೇವೆ. ಮತ್ತೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೇವೆ. 5 ವರ್ಷದ ನಂತರ 100ಕ್ಕೆ 100% ಪ್ರಣಾಳಿಕೆಯನ್ನು ಮಾಡ್ತೇವೆ. ಜಗದ್ವಂದ್ಯ ಭಾರತ ನಿರ್ಮಾಣ ನರೇಂದ್ರ ಮೋದಿಯಿಂದ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನಮ್ಮಲ್ಲಿರಲಿ. ಹಾಗಾಗಿ ಹೇಳಿದೆ, ಇವತ್ತು ಜಗತ್ತು ಭಾರತ ಕಡೆಗೆ ನೋಡ್ತಕ್ಕಂಥ ಕಾಲಘಟ್ಟದಲ್ಲಿ ಈ ಚುನಾವಣೆ ಬಂದಿದೆ. ಇವತ್ತು ATMನ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇವತ್ತು ಜಗತ್ತಿನಲ್ಲಿ PTMನ ಬಗ್ಗೆ ಚರ್ಚೆ ಆಗ್ತದೆ. ಯಾವುದದು PTM? ಪುತಿನ್, ಟ್ರಂಪ್, ಮೋದಿ. ಮುಂದಿನ ದಿನಗಳಲ್ಲಿ ಜಗತ್ತಿನಲ್ಲಿ ಮೋದಿಯೇ ನಾಯಕತ್ವವನ್ನು ವಹಿಸಿಕೊಳ್ಳಕ್ಕಿದ್ದಾರೆ. ಮೋದಿಯೇ ನಾಯಕತ್ವವನ್ನು, ಜಗತ್ತಿನ ನಾಯಕತ್ವ. ಹಾಗಾಗಿ ಹೇಳಿದೆ, ಜಗತ್ತಿನಲ್ಲಿ ಭಾರತ ನಂಬರ್ 1ನೇ ಸ್ಥಾನಕ್ಕೆ ಬರುವುದಕ್ಕೋಸ್ಕರ ಜಗತ್ತಿನ ಜನ ಭಾರತಕ್ಕೆ ಶರಣಾಗುವ ರೀತಿಯಲ್ಲಿ ನಾವೆಲ್ಲ ನಮ್ಮ ಪ್ರಯತ್ನಗಳನ್ನು ಮಾಡಬೇಕು. ಹಾಗಾಗಿ ಹೇಳಿದೆ, ಕಳೆದ 15 ವರ್ಷಗಳಲ್ಲಿ ನೀವೆಲ್ಲ ಆಶೀರ್ವಾದವನ್ನು ಮಾಡಿದಿರಿ. ಆಶೀರ್ವಾದವನ್ನು ಮಾಡಿದರೆ ಪರಿಣಾಮ 15 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಕಾರಣಕ್ಕೋಸ್ಕರ ಈ ಜಿಲ್ಲೆಯ ಅಭಿವೃದ್ಧಿಯ ಕಾರ್ಯವನ್ನು ಮಾಡುವಂಥ ಅವಕಾಶಗಳು ಸಿಕ್ಕಿದ್ದಾವೆ. ಹಾಗಾಗಿ ನಿಮಗೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ, ನಿಮಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಬಹಳ ಸಂತೋಷವಾಗಿ 15 ವರ್ಷಗಳ ಕಾಲ ಈ ಕ್ಷೇತ್ರದ ಒಬ್ಬ ಸಂಸದನಾಗತಕ್ಕಂಥ ಯೋಗ ಹಿಂದಿನ ಯಾವ ಸಂಸದನಿಗೂ ಸಿಕ್ಕಿಲ್ಲ. ಜನಾರ್ದನ ಪೂಜಾರಿಯವರು 13 ವರ್ಷ, ಧನಂಜಯ ಕುಮಾರ್ ಅವರು 12 ವರ್ಷ, ನಾನು 3 ಬಾರಿ 15 ವರ್ಷಗಳ ಕಾಲ ಈ ಕ್ಷೇತ್ರದ ಸಂಸದನಾಗಿ ಆಯ್ಕೆ ಮಾಡುವಂಥ ಅವಕಾಶಗಳನ್ನು ನೀವು ಕೊಟ್ಟಿದ್ದೀರಿ. ಒಂದು ಕಡೆ 15 ವರ್ಷಗಳ ಕಾಲ ಹೇಳಿದರು, ಏನೇನು ಮಾಡಿದ್ರಿ ಅನ್ನತಕ್ಕಂಥ ಚರ್ಚೆಗಳು ನಡೀತಾ ಇದ್ದಾವೆ. ನನ್ನ ಅಂಕಿ ಅಂಶಗಳ ಸಮೇತ ಮಾಧ್ಯಮದ ಮುಂದೆ ಇಟ್ಟಿದ್ದೇನೆ. ಈ ಜಿಲ್ಲೆಗೆ 15 ವರ್ಷದಲ್ಲಿ 1,13,000 ಕೋಟಿ ರೂಪಾಯಿಗಳನ್ನು ತರ್ತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿಯ ಸರ್ಕಾರದಿಂದ ಆಗಿದೆ, ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಆಗಿದೆ. ಇವತ್ತು ಇಡೀ ಮಂಗಳೂರು ಅಭಿವೃದ್ಧಿ ಆಗಿದೆ. ನನ್ನ ಸಮಯದ ಅಭಾವಕ್ಕೋಸ್ಕರ ಏನೇನು ಕಾರ್ಯಗಳು ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ, ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ. ಆದರೆ ನನಗೆ ವಿಶ್ವಾಸ ಇದೆ, ಈ ಕಾರ್ಯವನ್ನು ಮುನ್ನಡೆಸುವಂಥ, ಈ ಕಾರ್ಯವನ್ನು ಮುಂದುವರಿಸುವಂಥ, ಮತ್ತೆ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಶಕ್ತಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗಿದೆ. ಒಬ್ಬ ಸಮರ್ಥನಾಗಿರ್ತಕ್ಕಂಥ ನಾಯಕನನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಆಯ್ಕೆ ಮಾಡಿದೆ. ಭಾರತೀಯ ಜನತಾ ಸೇನೆಯಲ್ಲಿ ಕಾರ್ಯವನ್ನು ಮಾಡಿ 16 ವರ್ಷಗಳ ಕಾಲ ತಾಯಿ ಭಾರತೀಯ ಕಾರ್ಯವನ್ನು ಮಾಡಿ ಸೇನೆಯಲ್ಲಿ ಸೈನಿಕನಾಗಿ ಕೆಲಸವನ್ನು ಮಾಡಿ ನಿವೃತ್ತಿ ಆದಮೇಲೂ ತಾನು ತಾಯಿ ಭಾರತೀಯ ಸೇವೆಯನ್ನು ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿಗೆ ಪ್ರವೇಶವನ್ನು ಮಾಡಿ ಒಬ್ಬ ಯುವ ಮೋರ್ಚಾದ ಜವಾಬ್ದಾರಿಯನ್ನು ಹೊತ್ತು ಮತ್ತೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ರಾಜ್ಯದ ಕಾರ್ಯದರ್ಶಿಗಳಾಗಿ ಓಡಾಟ ಮಾಡಿರ್ತಕ್ಕಂಥ ಒಬ್ಬ ಯುವಕ, ಸಮರ್ಥವಾಗಿರ್ತಕ್ಕಂಥ ಅಭಿವೃದ್ಧಿ ಚಿಂತನೆ ಇರತಕ್ಕಂತಹ, ಸಮಗ್ರವಾಗಿರ್ತಕ್ಕಂಥ ರಾಷ್ಟ್ರದ ಚಿಂತನೆ ಇರತಕ್ಕಂತಹ ಒಬ್ಬ ರಾಷ್ಟ್ರಭಕ್ತ ಯುವಕನನ್ನು ನಿಲ್ಲಿಸಿದ್ದೇವೆ. ನನಗೆ ವಿಶ್ವಾಸ ಇದೆ, ಈ ಬಾರಿ 3.5 ಲಕ್ಷ ಮತಗಳ ಅಂತರದಿಂದ ನಾವು ಗೆಲ್ತೀವಿ ಅನ್ನತಕ್ಕಂಥ ವಿಶ್ವಾಸ ಇದೆ. ಹಾಗಾಗಿ ನಾವೆಲ್ಲರೂ ಒಂದೇ ಕಾರ್ಯ, ನಮ್ಮ ಗುರಿ ಇರಬೇಕು. ಜಾತಿ, ಮತ, ಪಂಥ, ಪಂಗಡವನ್ನು ಬದಿಗಿಡಿ ದೇಶ ಒಂದು ದೇಶ 2047 ಆದಾಗ ಜಗತ್ತಿನ ನಂಬರ್ 1ನೇ ಸ್ಥಾನಕ್ಕೆ ಹೋಗಬೇಕು ಅಂತ ಆದರೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಪ್ರಧಾನಿ. ಹಾಗಾಗಿ ಹೇಳಿದೆ, ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತಾದರೆ ಮಂಗಳೂರು ಲೋಕಸಭೆ ಮತ್ತೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕಿಗೆ ಬರಬೇಕು. ಅದಕ್ಕೋಸ್ಕರ ನಾವು ಇವತ್ತಿಂದ ಕಟಿಬದ್ಧರಾಗಬೇಕು. ನರೇಂದ್ರ ಮೋದಿಯವರ ಅಧಿಕಾರವನ್ನು ಉಳಿಸುವುದಕ್ಕೋಸ್ಕರ, ಭಾರತವನ್ನು ಸಂರಕ್ಷಿಸುವುದಕ್ಕೋಸ್ಕರ ಮತ್ತೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಕಮಲದ ಚಿಹ್ನೆಗೆ ನೀವು ಮತವನ್ನು ಮಾಡುವುದರ ಮುಖಾಂತರ, ಮನೆ ಮನೆಗಳಲ್ಲಿ ಮತದ ಆಶೀರ್ವಾದವನ್ನು ಬೇಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅಂತ ಹೇಳುವ ವಿನಂತಿಯೊಂದಿಗೆ ನಿಮಗೆ ಶುಭವನ್ನು ಹಾರೈಸ್ತೇನೆ. ಇಡೀ ಕ್ಷೇತ್ರದ ಮಾತ ಜನತೆ ಎಂಗೆಲ್ಲ ಮಂಡಲದ ತಂಡದ ಪರವಾದ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸವೆ. ನನ್ನ ಮಿತ್ತಿಗೆ ದುಂಬು ನಡಪುನ ಒಂಜಿವಾರದ ಸಮಯಡು ಪೂರ್ತಿ ಕ್ಷೇತ್ರಡು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ್ನ ಗೆಲುವುಡು ಮುಖ್ಯ ಪಾತ್ರನು ಈ ಹಿಂದುಳಿದ ಮೋರ್ಚಾದ ಪೂರ ಸದಸ್ಯರ್ಲ ವಹಿಸನೋಡು ಮಾತರ್ನೊಟ್ಟಿಗೆಲ್ಲ ಸೇರ್ದು ನಮ್ಮ ಇತ್ತೇನೆ ಜಿಲ್ಲೆಡೆ ಜಾತಿದ ಪ್ರಭಾವ ಬೀರೊಂದುಂಡು ದಯಮಲ್ತದು ಮಾತಾಡಲ ವಿನಂತಿ. ನಮ್ಮ ಒಂಜೆ ಅಪ್ಪೆನ ಜೋಕುಲು ನಮ್ಮ ಮೋದಿ ಕುಟುಂಬದ ಸದಸ್ಯರು ಮನ್ಮುನ ದೃಷ್ಟಿಡು ನಮ್ಮ ಬೇಲೆ ಮಲ್ಪುಗ ರಾಜಕೀಯಗೂ ಬೋಡದ ನಮ್ಮ ಜಾತಿದ ಮಧ್ಯ ವಿಷಬೀಜ ಬಿತ್ತುನ ಬೊರ್ಚಿಂದು ಮಾತಾಡಲ ವಿನಂತಿ ಮಲ್ದೊಂದು ನಮ್ಮ ಭಾರತ ದೇಶದ ಪ್ರಜೆಗಳು ಪನ್ಪುನ ದೃಷ್ಟಿಡು ಒಂಜಿವರೆಗೂ ಬೇಲೆ ಮಲ್ಪುಗ ಪನ್ನೊಂದು ಎನ್ನ ಪಾತೆರನ್ನು ಮುಕ್ತಾಯ ಮಲ್ಪುವೆ. ಜೈ ಹಿಂದ್, ಜೈ ಶ್ರೀರಾಮ್. ಅದನ್ನು ಸಂದೇಹ ಬೈದ ಈ ಕಾರ್ಯಕ್ರಮದ ವೇದಿಕೆಯ ಅತಿಥಿಯಾದ ನಮ್ಮ ಮಂಗಳೂರು ಮಂಡಲ
ಮಂಡಲದ ಅಧ್ಯಕ್ಷರೈನ ಜಗದೀಶ್ ಆಳ್ವ ಕುವೆತ್ ಬೈಲ್ ಮೇರೆಗೆ OBC ಮಂಡಲದ ಪರವಾದ ಧನ್ಯವಾದ ಸಂದವಂದುಲ್ಲ ಅವಲಕ ಜಿಲ್ಲಾಧ್ಯಕ್ಷರೈನ ನಮ್ಮ ಆತ್ಮೀಯರೈನ ಶ್ರೀ ಸತೀಶ್ ಕುಂಪಲ ಬೇರೆಗಳ OBC ಮೋರ್ಚಾದ ಅಚ್ಚನೆ ನಿಮ್ಮ ಪರವಾದ ಅರೆಗಳ ಧನ್ಯವಾದ ಸಂದವಂದುಲ್ಲ ಅವೇಲಕ ನಮ್ಮ 15 ವರ್ಷ ಮುಟ್ಟ ನಮ್ಮ ಸಂಸದ ಈ ಭಾಗೋಡು ಬೋಡನಾಥ್ ಅಭಿವೃದ್ಧಿ ಮಂಚಿನ ನಮ್ಮ ಪುರ ಹೆಮ್ಮೆಯ ನಂಚಿನ ನಳಿನ್ ಕುಮಾರ್ ಕಟೀಲ್ ಬೇರೆಗೆಲ್ಲ ಧನ್ಯವಾದ ಸಂದವಂದುಲ್ಲ ಅವೇ ರೀತಿ ಹಿಂದುಳಿದ ವರ್ಗದ ಅಧ್ಯಕ್ಷರೇ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಂತ್ರಿಗಳೊಟ್ಟಿಗೆ ಸಹಕಾರ ಮಂತದ್ದು ಈತ ಜನನು ಕೊಂದದ್ದು ಪುರ ಒಟ್ಟು ಸೇರದು ಕಾರ್ಯಕ್ರಮ ಯಶಸ್ವಿ ಮಂತ್ರ ನಂಚಿನ ನಮ್ಮ ಆತ್ಮೀಯವಿನ ಹಿಂದುಳಿದ ವರ್ಗದ ಅಧ್ಯಕ್ಷರೈನ ಗಣೇಶ್ ಸುವರ್ಣ ತುಂಬೆ ಬೇರೆಗೆಲ್ಲ ಧನ್ಯವಾದ ಕೊರೊಂದು ಅವೇಲಕ ಜಿಲ್ಲೆದ ಒತ್ತಾರರೈನ ಹರಿಕೃಷ್ಣ ಬಂಟ್ವಾಲ್ ಬೇರೆಗೆಲ್ಲ ಧನ್ಯವಾದ ಕೊರೊಂದು ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷರೈನ ಮಹೇಶ್ ಜೋಗಿ ಬೇರೆಗೆಲ್ಲ ಧನ್ಯವಾದವನ್ನು ಕೊರೊಂದು ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿ అయిన RP ನಾರಾಯಣ್ ಬೇರೆಗೆಲ್ಲ ಧನ್ಯವಾದ ಸಂತವೊಂದು ಮಂಡಲದ ಸಂಘಟನಾ ಪ್ರಭಾರಿ అయిన ಜಿಲ್ಲಾ ಕಾರ್ಯದರ್ಶಿಗಳೈನ ದಿನೇಶ್ ಅಪ್ತೂರ್ ಬೇರೆಗೆಲ್ಲ ಧನ್ಯವಾದ ಸಂದವೊಂದು ಜಿಲ್ಲೆದ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮೋಹನಪ್ಪ ದೇವೇಸಲ ಅವೇಲಕ ಶಶಿಧರ್ ಬೇರೆಗೆಲ್ಲ ಧನ್ಯವಾದ ಸಂದವೊಂದು ಜಿಲ್ಲೆದ ಉಪಾಧ್ಯಕ್ಷರೈನ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವೇಲಕ ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರಾಯನ ಯಶವಂತ್ ಅಮೀನ್ ಅವೇಲಕ ವೇದಿಕೆ ಅಡಿತನ ಮಾತೆರೆಗಳ ಒಂದೇ ಪಾತ್ರ ಧನ್ಯವಾದ ಕೊರೊಂದು ಈ ಒಂಜಿ ಸಭೆಟ್ ಬರ್ತದೆ ಯಶಸ್ವಿ ಮಂತನ ಮಾತಾ ರೀತಿಯ ಸಹಕಾರ ಮತ್ತು ಪಕ್ಷದ ಹಿರಿಯರೆಗಳ ಅವೇಲಕ ಪದಾಧಿಕಾರಿಗಳ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಪಂಚಾಯತ್ ಅವೇಲಕ ಮಾತರ್ನಲ ಸಹಕಾರ ಈ ಕಾರ್ಯಕ್ರಮ ಯಶಸ್ವಿ ಮಂತ್ರ ಕೊರೊನ ಮಾತೆರೆಗಳ ಧನ್ಯವಾದ ಕೊರೊಂದು ಈ ಒಂಜಿ ಹಾಲ್ ಒದಗದ ಕೊರೊನ ಬ್ರಹ್ಮಶ್ರೀ ನಾರಾಯಣ ಗುಂದೂರು ಮಂದಿರ ಮೆಕ್ಕಲೆಗಳ ಧನ್ಯವಾದ ಕೊರೊಂದು ಈ ಒಂಜಿ ಮಾಧ್ಯಮವನ್ನು ಮಾಧ್ಯಮ ಪ್ರಕಟಣೆ ಮಂತ್ರನಂಚಿನ ಮಾಧ್ಯಮದ ಕ್ಲೆಲ್ಲ ಒಂದೇ ಪಾತ್ರ ಧನ್ಯವಾದ ಕೊರದು ಬತ್ತನಕ್ಲೆಗೆ ಅಂಜನೆ ನಮ್ಮ ಇನ್ನಿದ ಧ್ವನಿವರ್ಧಕವನ್ನು ಮಂತ್ರಿಗಳು ನಂಚಿನ ಮೆಕ್ಲೆಲ್ಲ ಮಾತೆರೆಗಳ ಧನ್ಯವಾದ ಸಂದ ಒಂದು